ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹರೇ ಕೃಷ್ಣ ಮಾತಾಜಿ, ಪ್ರಣವಗಳು. ಮಾತಾಜಿ ಕೇಳಿಸ್ತಾ ಇದೆಯಾ ಮಾತಾಜಿ ನನ್ನ ಧ್ವನಿ? ಕೇಳಿಸ್ತಿದೆ ಮಾತಾಜಿ, ಕೇಳಿಸ್ತಿದೆ. ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ ಮಾತಾಜಿ. ಪ್ರಣಾಮ್ಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಾನು ಇವತ್ತಿನ ತರಗತಿಯನ್ನು ಶುರು ಮಾಡ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ ಭಾನುವಾರದ ಭಕ್ತಿ ಸದಾಚಾರ ತರಗತಿಗೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರೋಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮಿಷ್ಠಾಸ್ ಪ್ರಭುಜಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಗುರು ಪ್ರಣಾಮದೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾ ಕೃಷ್ಣಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವ್ಯಂ ಸರಸ್ವತಿಂ ವ್ಯಾಸಂ ತತೋ ಜಯಂ ಉದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ನಮಃ ಪಂಕಜನಾಭಾಯ ನಮಃ ಪಂಕಜಮಾಲಿನೇ ನಮಃ ಪಂಕಜನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ. ಹರೇ ಕೃಷ್ಣ ಮಾತಾಜಿಗಳ ಪ್ರಭುಜಿಗಳ ಎಲ್ಲರಿಗೂ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಸೊ ಇವತ್ತು ನಾವು ಭಾಗವತಮಿಂದ ನಾವು ಪ್ರೇಯರ್ಸ್ನ ನಾವು ತಿಳ್ಕೊತಾ ಇದ್ವಿ. ಸೊ ಹಿಂದಿನ ವಾರ ಶಶಿಕುಮಾರ್ ಪ್ರಭುಜಿಯವರು ಯಾವ ಒಂದು ಪ್ರಾರ್ಥನೆಯನ್ನ ಮುಗಿಸಿದ್ರು? ಹರೇ ಕೃಷ್ಣ. ಯಾರ ಪ್ರಾರ್ಥನೆ? ದೇವಕಿ ಗರ್ಭಸ್ಥ ಕೃಷ್ಣ ದೇವತೆಗಳ ಪ್ರಾರ್ಥನೆ ಅಲ್ವಾ? ಗರ್ಭಸ್ಥನಾಗಿರುವಂತಹ ಕೃಷ್ಣನ ಕುರಿತಾಗಿ ದೇವತೆಗಳು ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ. ಅದನ್ನ ನಾವು ತಿಳ್ಕೊಂಡ್ವಿ.
ಸೊ ಇವತ್ತಿನ ದಿವಸ ನಾವು ನಳಕುಬೇರ ಮತ್ತೆ ಮಣಿಗ್ರೀವ ಅವರ ಪ್ರಾರ್ಥನೆ ನಾವು ತಿಳ್ಕೊತಾ ಇದ್ದೀವಿ. ಇದರಲ್ಲಿ 10 ಶ್ಲೋಕಗಳಿದೆ. ಇದನ್ನು ಸಹ 10ನೇ ಸ್ಕಂದ 10ನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಾರ್ಥನೆಗಳು, 10 ಪ್ರಾರ್ಥನೆಗಳು. ಸೊ ಅದಕ್ಕಿಂತ ಮುಂಚೆ ನಾವು ನಳಕುಬೇರ ಮತ್ತೆ ಮಣಿಗ್ರೀವ ಅವರು ಯಾವಾಗ ಈ ಪ್ರಾರ್ಥನೆಯನ್ನ ಮಾಡಿದ್ರು, ಸೊ ಅದರ ಹಿನ್ನೆಲೆ ಏನು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಸೊ ನಮ್ಗೆಲ್ಲರಿಗೂ ಸಹ ದಾಮೋದರ ಲೀಲೆ ಚೆನ್ನಾಗಿ ಗೊತ್ತಿದೆ ಅಲ್ಲ? ಹರೇ ಕೃಷ್ಣ. ಹೌದು ಮಾತಾಜಿ. ಯಾರಾದ್ರೂ ಹೇಳ್ತೀರಾ, ಸಂಕ್ಷಿಪ್ತವಾಗಿ ಹೇಳ್ತೀರಾ ದಾಮೋದರ ಲೀಲೆಯನ್ನ? ದಾಮೋದರ ಲೀಲೆ ಏನಾಯ್ತು ಅಂತ ಹೇಳ್ಬಿಟ್ಟು, ಏನದು ಅಂತ ಹೇಳ್ಬಿಟ್ಟು. ಕುಬೇರನ ಇಬ್ರು ಮಕ್ಕಳು ಮಣಗ್ರೀವ ಮತ್ತೆ ನಳಕುವರರು. ಮಾತಾಜಿ ದಾಮೋದರ ಲೀಲೆ ಮಾತಾಜಿ, ದಾಮೋದರ ಲೀಲೆ. ದಾಮೋದರ ಲೀಲೆಯಲ್ಲಿ ಹಾ. ಕೃಷ್ಣನ ಇದು ಉಂಟಲ್ಲ, ಕೃಷ್ಣ ಅದ ಏನ್ ಹೇಗೆ ಮಾಡ್ತಾರೆ? ಯಶೋದಮಯ್ಯ ಕೃಷ್ಣನನ್ನು ಕಟ್ಟ ಹಾಕ್ತಾರೆ ಅಲ್ವಾ? ಕಟ್ಟೆ ಹಾಕ್ತಾರೆ. ಒರಳಿಗೆ ಕಟ್ಟಿ ಹಾಕೋದು ಅಲ್ವಾ? ಒಳ್ಳಿ ಕಟ್ಟೆ ಮದನ್ ಎಳ್ಕೊಂಡು ಹೋಗಿ ಹಾ. ಅವರು ಅರ್ಜುನ ವೃಕ್ಷಗಳನ್ನು ಮನೆ ಎದುರು ಅಂಗಳಲ್ಲಿದ್ದ ಆ ವೃಕ್ಷಗಳನ್ನು ಬೀಳಿಸ್ತಾರೆ, ಅದನ್ನು ಕೆಳಗಡೆ ಬುಡ ಸಮೇತ ಬೀಳಿಸ್ತಾರೆ. ಬೀಳಿಸ್ತಾರೆ. ಆಗ ಅವರಿಬ್ರು ಪ್ರತ್ಯಕ್ಷರಾಗ್ತಾರೆ, ಇಬ್ರು ಶಾಪಗ್ರಸ್ತ ನಳಕೋರ ಮತ್ತೆ ಮಣಿಗ್ರೀವರು. ಓಕೆ. ಸೊ ಅವರಿಬ್ರು ಸಹ ಹೊರಗಡೆ ಬರ್ತಾರೆ. ಹೊರಗಡೆ ಬಂದ್ಬಿಟ್ಟು ಅವರು ಪುಟ್ಟ ಕೃಷ್ಣನಿಗೆ ಅವರು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಅಲ್ವಾ? ಸೊ ನಾವು ಅದರ ಕುರಿತಾಗಿ ನಾವು ಇವತ್ತಿನ ದಿವಸ ನಾವು ತಿಳ್ಕೊತಾ ಇದೀವಿ. ಸೊ ಇದು ಯಮಲಾರ್ಜುನ ವೃಕ್ಷಗಳ ಉದ್ಧಾರ. ಸೊ ನಾವು ಇವತ್ತು ಜಸ್ಟ್ ಇಂಟ್ರಡಕ್ಷನ್ ನಾವು ತಿಳ್ಕೊಳ್ಳೋಣಂತೆ. ಆದ್ರೆ 1 ಅಥವಾ 2 ಶ್ಲೋಕ ಚಿಕ್ಕದಿದೆ ಭಾವಾರ್ಥ, ಅದನ್ನ ನಾವು ತಿಳ್ಕೊಳ್ಳೋಣಂತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಕೃಷ್ಣನ ಜೋಡಿ ಅರ್ಜುನ ವೃಕ್ಷಗಳನ್ನು ಹೇಗೆ ಮುರಿದು ಮತ್ತು ಅದರಿಂದ ಕುಬೇರನ ಪುತ್ರರಾದ ನಳಕುವರ ಮತ್ತು ಮಣಿಗ್ರೀವರು ಹೇಗೆ ಹೊರಬಂದರು ಎಂಬುದನ್ನ ಈ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ. ನಳಕುವರು ಮತ್ತು ಮಣಿಗ್ರೀವರು ಶಿವನ ಮಹಾಭಕ್ತರು. ಆದರೆ ಲೌಕಿಕ ಸಂಪತ್ತಿನಿಂದ ಅವರು ದುಂದುಗಾರರು, ವಿವೇಚನಾ ಶೂನ್ಯರು ಆದರು. ಎಷ್ಟರ ಮಟ್ಟಿಗೆಂದರೆ ಒಂದು ದಿನ ಅವರು ಒಂದು ಸರೋವರದಲ್ಲಿ ನಗ್ನ ಕನ್ಯೆಯರೊಡನೆ ಜಲಕ್ರಿಯೆಯಾಡುತ್ತಾ ನಿರ್ಜಲರಾಗಿ ಅತ್ತಿತ್ತ ಓಡಾಡುತ್ತಿದ್ದರು. ಆಗ ಇದ್ದಕ್ಕಿದ್ದಂತೆಯೇ ನಾರದ ಮುನಿಗಳು ಆ ಮಾರ್ಗವಾಗಿ ಬಂದರು. ಆದರೆ ಅವರೊಬ್ಬರು ಐಶ್ವರ್ಯ, ಮದ ಮತ್ತು ಒಣ ಪ್ರತಿಷ್ಠೆಗಳಿಂದ ಎಷ್ಟರ ಮಟ್ಟಿಗೆ ಮತ್ತಾಗಿದ್ದರೆಂದರೆ ನಾರದ ಮುನಿಗಳನ್ನು ಕಂಡರೂ ನಾಚಿಕೊಳ್ಳದೆ ನಗ್ನರಾಗಿಯೇ ಉಳಿದರು. ಆದರೆ ಐಶ್ವರ್ಯ ಮತ್ತು ಹಣ ಪ್ರತಿಷ್ಠೆಗಳಿಂದಾಗಿ ಅವರು ಸಹಜ ಸೌಜನ್ಯ ಪ್ರಜ್ಞೆಯನ್ನು ಕಳೆದುಕೊಂಡಿದ್ದರು. ವ್ಯಕ್ತಿಯು ಐಶ್ವರ್ಯ ಮತ್ತು ಪ್ರತಿಷ್ಠೆಗಳ ಸ್ಥಾನದ ದೃಷ್ಟಿಯಿಂದ ಭಾಗ್ಯವಂತನಾದರೆ ಸೌಶೀಲ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾನೆಂಬುದು ಲೌಕಿಕ ಗುಣಗಳ ಸ್ವಭಾವವಷ್ಟೇ. ಅಂಥವರು ನಾರದ ಮುನಿಗಳಂತಹ ಸಾಧುಗಳನ್ನು ಲೆಕ್ಕಿಸುವುದಿಲ್ಲ. ವಿಶೇಷವಾಗಿ ಭಕ್ತರನ್ನು ಭಂಗಿಸುವ ಅಂತಹ ದಿಕ್ಕು ತಪ್ಪಿದವರಿಗೆ ಅಹಂಕಾರ ವಿಮೂಢಾತ್ಮ ಮತ್ತೆ ದರಿದ್ರರಾಗುವುದೇ ಯೋಗ್ಯ ಶಿಕ್ಷೆ. ಯಮ, ನಿಯಮ ಮುಂತಾದವುಗಳು ತಪಸ್ಸು, ಬ್ರಹ್ಮಚಾರಣ್ಯ, ಶಮೇನ ಚ ದಮನೆ ಚ ಆಚರಣೆಯಿಂದ ಒಣ ಪ್ರತಿಷ್ಠೆಯಿಂದ ಭಾವವನ್ನು ಹೇಗೆ ನಿಯಂತ್ರಿಸಬಹುದು ಎಂದು ವೈದಿಕ ವಿಧಿ ನಿಯಮಗಳು ವಿಧಿಸುತ್ತವೆ. ಈ ಲೌಕಿಕ ಪ್ರಪಂಚದಲ್ಲಿನ ಸಿರಿವಂತ ಸ್ಥಾನದ ಘನತೆಯು ತಾತ್ಕಾಲಿಕ ಎಂದು ಒಬ್ಬ ಬಡವನನ್ನು ಸುಲಭವಾಗಿ ಒಪ್ಪಿಸಬಹುದು, ಆದರೆ ಶ್ರೀಮಂತನನ್ನು ಒಪ್ಪಿಸಲಾಗುವುದಿಲ್ಲ. ಆದುದರಿಂದ ನಾರದ ಮುನಿಗಳು ನಳಕುವರ ಮತ್ತು ಮಣಿಗ್ರೀವರಿಗೆ ಜಡ ಹಾಗೂ ಪ್ರಜ್ಞಾರಹಿತ ಮರಗಳಾಗುವಂತೆ ಶಾಪ ಕೊಟ್ಟರು. ಆ ಮೂಲಕ ಒಂದು ದೃಷ್ಟಾಂತವನ್ನ ತೋರಿದರು. ಅದು ಒಂದು ಯೋಗ್ಯವಾದ ಶಿಕ್ಷೆಯಾಗಿತ್ತು. ಆದರೆ ಕೃಷ್ಣನು ಸದಾ ದಯಾಮಯ. ಅವರು ಶಾಪಗ್ರಸ್ತರಾದರೂ ದೇವೋತ್ತಮ ಪರಮ ಪುರುಷನನ್ನು ಮುಖಾಮುಖಿಯಾಗಿ ನೋಡುವ ಅದೃಷ್ಟವನ್ನ ಪಡೆದರು. ಆದುದರಿಂದ ವೈಷ್ಣವರು ನೀಡುವ ಶಿಕ್ಷೆ ಅಲ್ಲ, ಬದಲಿಗೆ ಅದು ಇನ್ನೊಂದು ಬಗೆಯ ಅನುಗ್ರಹವೇ ಆಗಿದೆ. ದೇವರ್ಷಿಗಳ ಶಾಪದಿಂದ ನಳಕುವರ ಮತ್ತು ಮಣಿಗ್ರೀವರು ತಾಯಿ ಯಶೋದೆ ಹಾಗೂ ನಂದ ಮಹಾರಾಜರ ಅಂಗಳದಲ್ಲಿ ಜೋಡಿ ಅರ್ಜುನ ವೃಕ್ಷಗಳಾಗಿ ಇರುತ್ತಾ ಕೃಷ್ಣನನ್ನು ಪ್ರತ್ಯಕ್ಷವಾಗಿ ನೋಡುವ ಅವಕಾಶಕ್ಕಾಗಿ ಕಾಯುತ್ತಿದ್ದರು. ಭಗವಾನ್ ಶ್ರೀ ಕೃಷ್ಣನು ತನ್ನ ಭಕ್ತನ ಅಭಿಷ್ಟದಂತೆ ಈ ಯಮಳ ಅರ್ಜುನ ವೃಕ್ಷಗಳ ಬುಡಮೇಲು ಮಾಡಿದನು. ದೇವತೆಗಳ ಲೆಕ್ಕದಲ್ಲಿ 106 ವರ್ಷಗಳಾದ
ಮೇಲೆ ನಳಕೂವರು ಮತ್ತು ಮಣಿಗ್ರೀವರು ಕೃಷ್ಣನಿಂದ ಹೇಗೆ ಉದ್ಧಾರವಾದರೂ ಅವರ ಹಿಂದಿನ ಪ್ರಜ್ಞೆ ಮರಳಿ ಬಂದಿತು. ದೇವತಾ ಯೋಗ್ಯವಾದ ಪ್ರಾರ್ಥನೆಗಳನ್ನು ಅವರು ಕೃಷ್ಣನಿಗೆ ಸಲ್ಲಿಸಿದರು. ಕೃಷ್ಣನನ್ನು ಮುಖಾಮುಖಿಯಾಗಿ ನೋಡುವ ಅವಕಾಶ ದೊರೆತ ಮೇಲೆ ನಾರದ ಮುನಿಗಳು ಎಂತಹ ಕರುಣಾಶಾಲಿ ಎಂದು ಅವರಿಗೆ ಅರ್ಥವಾಯಿತು. ಆದುದರಿಂದ ನಾರದ ಮುನಿಗಳಿಗೆ ತಾವು ಋಣಿಗಳೆಂದು ಹೇಳಿ ವಂದನೆಗಳನ್ನ ಸಲ್ಲಿಸಿದರು. ಆ ನಂತರ ದೇವೋತ್ತಮ ಪರಮ ಪುರುಷನಿಗೆ ಪ್ರದಕ್ಷಿಣೆ ಮಾಡಿ ಅವರಿಬ್ಬರು ತಮ್ಮ ತಮ್ಮ ಧಾಮಗಳಿಗೆ ತೆರಳಿದರು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಲ್ವಾ ನೋಡಿ, ನಳಕುಬೇರ ಮತ್ತೆ ಮಣಿಗ್ರೀವ ಅವರಿಬ್ರು ಎಷ್ಟು ಅದೃಷ್ಟಶಾಲಿಗಳು ಅಲ್ವಾ. ಆ ಭಗವಂತನನ್ನ ಮುಖಾಮುಖಿಯಾಗಿ ನೋಡುವಂತ ಅವಕಾಶ ಸಿಕ್ತು ಅಲ್ವಾ. ನಮಗೆ ಗೊತ್ತಿರೋ ಹಾಗೆ ಶಿವನಿಗೂ ಸಹ ಸಿಗೋದಿಲ್ಲ ಅಲ್ವಾ. ಯಶೋಧ ಮಾತೆಯನ್ನ ಬಂದು ಕೇಳ್ಕೊಂಡ್ರು ಸಹ ಶಿವ, ಆದ್ರೆ ಯಶೋಧ ಮಾತೆ ಶಿವನಿಗೆ ಆ ಭಗವಂತನನ್ನ ಅಂದ್ರೆ ಆ ಪುಟ್ಟ ಬಾಲಕನನ್ನ ಅವ್ರು ತೋರಿಸ್ಲಿಕ್ಕೆ ಅವ್ರು ಒಪ್ಕೊಳೋದೇ ಇಲ್ಲ ಅಲ್ವಾ. ಆದ್ರೆ ನೋಡಿ, ಈ ನಳಕುವರ ಮತ್ತೆ ಮಣಿಗ್ರೀವ ಅವರಿಬ್ರು ಸಹ ಶಿವನ ಭಕ್ತರು. ಅವರಿಗೆ ಈ ಒಂದು ಅದೃಷ್ಟ ಸಿಕ್ತು. ಹೇಗೆ ಸಿಕ್ತಂತಂದ್ರೆ ನಾರದ ಮುನಿಗಳ ಆ ಒಂದು ಶಾಪದಿಂದ ಅಲ್ವಾ. ವೈಷ್ಣವರು ಕೊಡುವಂಥ ಶಾಪನೂ ಸಹ ಅಲ್ಲಿ ವರವಾಗೇ ಪರಿಣಮಿಸುತ್ತೆ, ಅಥವಾ ಯಾರಿಗೇ ಆಗಲಿ ಅದು ಅನುಗ್ರಹವನ್ನೇ ಕೊಡುತ್ತೆ ಅನ್ನೋದನ್ನ ನಾವು ಇದರಿಂದ ನಾವು ತಿಳ್ಕೊಬೋದು ಅಲ್ವಾ. ಸೊ ನಾವಿವಾಗ ಪ್ರತಿಯೊಂದು ಶ್ಲೋಕದಲ್ಲಿ ಬರೇ ಅನುವಾದ ಮಾತ್ರ ಓದ್ಕೊಂಡು ಹೋಗೋಣಂತೆ. ಸೊ ಮತ್ತೆ ನಿಮಗೆ ಗೊತ್ತಿರೋ ಹಾಗೆ ನಳಕುಬೇರ ಮತ್ತೆ ಮಣಿಗ್ರೀವ ಅವ್ರು ಯಾರು? ಕುಬೇರನ ಮಕ್ಕಳು. ಕುಬೇರನ ಮಕ್ಕಳು. ಸೊ ಅವರಿಬ್ರು ಸಹ. ಸೊ ಅವರಿಬ್ರಿಗೂ ಇವಾಗ ಅವರಿಬ್ರು ಯಾಕೆ ನಾರದರಿಗೆ ಅವರು ಅನುಚಿತವಾದಂತಹ ಒಂದು ಗೌರವವನ್ನ ಕೊಡೋದಿಲ್ಲ? ಅವರು ಯಾಕೆ ಅವ್ರಿಗೆ ಐಶ್ವರ್ಯದ ಇದಿರ್ತದೆ, ಗಮಂಡ್ ಇರ್ತದೆ ಅವರಿಗೆ. ಅವ್ರು ಎಂತಹ ಒಂದು ಮತ್ತಿನಿಂದ ಇದ್ದಾರೆ ಅವರು? ಐಶ್ವರ್ಯ ಮತ್ತೆ ಇದ್ರದೆಲ್ಲ ಅಲ್ವಾ. ಅವ್ರು ಕುಬೇರನ ಮಕ್ಕಳು ಅಲ್ವಾ. ಸೊ ಅದಕ್ಕೆ ನಾವು ಇವಾಗ ದಾಮೋದರ ಲೀಲೆ ಆ ಒಂದು ಹಾಡಲನ್ನು ಸಹ ಏನಂತ ಬರುತ್ತೆ, ಅದು ಒಂದು ಪ್ಯಾರ ಬರುತ್ತೆ ಅಲ್ವಾ. ಯಾರಿಗಾದ್ರೂ ಜ್ಞಾಪಕ ಇದೆಯಾ? ಕುಬೇರಾತ್ಮಜೌ ಬದ್ಧ ಅಲ್ವಾ. ಹೇಳಿ ಯಾರಿಗಾದ್ರೂ ಜ್ಞಾಪಕ ಇದ್ರೆ. ಕುಬೇರಾತ್ಮಜೌ ಬದ್ಧ ಮೂರ್ತೈವ ಯದ್ವತ್ ತ್ವಯಾ ಮೋಚಿತೌ ಭಕ್ತಿ ಬಾಜೌ ಕೃತೌ ಚ ತಥಾ ಪ್ರೇಮ ಭಕ್ತಿಂ ಸ್ವಕಾಮೇ ಪ್ರಯಚ್ಛ ನಮೋ ಶೀಘ್ರಹೋ ಮೇಸ್ತಿ ದಾಮೋದರೇಹ ಅಲ್ವಾ. ಅಲ್ಲೇನಂತ ಹೇಳ್ತಾ ಇದ್ದಾರೆ? ಕುಬೇರಾತ್ಮಜೌ ಅಲ್ವಾ. ಅವ್ರು ಯಾರ ಮಕ್ಕಳು ಅಂತ ಹೇಳ್ತಾ ಇದ್ದಾರೆ? ಕುಬೇರನ ಮಕ್ಕಳು. ನಮ್ಗೆ ಅದ್ರಲ್ಲೇ ಗೊತ್ತಾಗ್ತಾ ಇದೆ. ಕುಬೇರ ಅಂತಂದ್ರೆ ಅವನು ಐಶ್ವರ್ಯ ದೇವತೆಗಳಿಗೆ ಅವರು ಅಂದ್ರೆ ದೇವತೆಗಳಿಗೆ ಅವರು ಎಲ್ಲ ಐಶ್ವರ್ಯನ ಕೊಡುವಂಥವ್ರು ಅಲ್ವಾ. ದೇವತೆಗಳಲ್ಲೇ ಅವರು ಐಶ್ವರ್ಯದ ಅಧಿಪತಿಯವರು, ಅವರ ಮಕ್ಕಳು ಆತ್ಮಜ. ಸೊ ಕುಬೇರನ ಮಕ್ಕಳಾದ ನಳಕುಬರ ಮತ್ತೆ ಮಣಿಗ್ರೀವ ಅಲ್ವಾ. ಸೊ ಇವಾಗ ಅವ್ರು ಯಾವ ಒಂದು ಮತ್ತಲ್ಲಿದ್ದಾರೆ? ಅವರೊಂದು ಐಶ್ವರ್ಯದ ಮತ್ತಲ್ಲಿದ್ದಾರೆ. ಮತ್ತೆ ಇನ್ನ ಯಾವ ಒಂದು ಮತ್ತಲ್ಲಿದ್ದಾರೆ ಅವರು? ನಮಗೆ ಒಂದೇ ಒಂದು ಮತ್ತಲ್ಲಿದ್ರೂ ಸಹ ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ ಅಲ್ವಾ. ನಮಗೆ 4 ನಿಯಂತ್ರಕ ತತ್ವಗಳನ್ನ ಕೊಟ್ಟಿದ್ದಾರೆ ಪ್ರಭುಪಾದರು ಮತ್ತೆ ನಮ್ಮ ಕೃಷ್ಣ ಪ್ರಜ್ಞೆಯಲ್ಲಿ ಅಲ್ವಾ. ಯಾವ್ದ್ಯಾವ್ದು 4 ನಿಯಂತ್ರಕ ತತ್ವಗಳು? ಜೂಜು, ಮಾಂಸ, ಜೂಜಾಡ್ಕೂಡ್ದು, ಮಾಂಸವನ್ನ ಭಕ್ಷಣೆ ಮಾಡ್ಕೂಡ್ದು, ಆಮೇಲೆ ಅನೈತಿಕ ಸಂಬಂಧ, ಸಂಬಂಧ ಹೊಂದಬಾರ್ದು, ಮತ್ತಿನ್ನೊಂದು ಮದ್ಯಪಾನ, ಆಲ್ಕೋಹಾಲ್ ಅಲ್ವಾ. ಮದ್ಯಪಾನವನ್ನ ನಾವು ಅಂದ್ರೆ ಮತ್ತು ಬರ್ಸೋಂತಹದ್ದು ಯಾವುದೇ ಒಂದು ಪಾನೀಯಗಳನ್ನ ನಾವು ಸೇವಿಸಬಾರ್ದು ಅಲ್ವಾ. ಸೊ ಇವರು ಸಹ ಒಂದ್ಸರ ಮತ್ತರಾಗಿದ್ದಾರೆ, ಉನ್ಮತ್ತ ಸ್ಥಿತಿಯಲ್ಲಿದೆ ಅಲ್ವಾ, ಸ್ಥಿತಿಯಲ್ಲಿದ್ದಾರೆ ಇವರು. ಯಾವ ಒಂದು ಮತ್ತಿನಲ್ಲಿ ಇದ್ದಾರೆ ಇವರು? ನಳಕುಬರ ಮತ್ತೆ ಮಣಿಗ್ರೀವ ಮದ್ಯಪಾನನ್ನೂ ಸಹ ಮಾಡಿದ್ದಾರೆ. ಮತ್ತೆ ಐಶ್ವರ್ಯ ಸಹ ಐಶ್ವರ್ಯದ ಮತ್ತಿನಲ್ಲಿದ್ದಾರೆ. ಮತ್ತೆ ಇನ್ನ ಅವ್ರಿಗಿನ್ನ ಯಾವ ಒಂದು ಮತ್ತಿದೆ? ಅವರು ಯುವಕರಾಗಿದ್ದಾರೆ ಅಲ್ವಾ. ಯುವ ದೇಹವನ್ನ ಅವರು ಹೊಂದಿದ್ದಾರೆ ಅಲ್ವಾ. ಆ ಒಂದು ಮತ್ತಿನಲ್ಲೂ ಸಹ ಇದ್ದಾರೆ. ಮತ್ತೆ ಇನ್ನ ಯಾವ ಒಂದು ಮತ್ತಿನಲ್ಲಿದ್ದಾರೆ? ಅವರು ವಿದ್ಯಾವಂತರಾಗಿದ್ದಾರೆ ಅವರು ಅಲ್ವಾ. ಇವಾಗ ನಾವು ಭೌತಿಕ ಜಗತ್ತಲ್ಲೂ ನಾವು ನೋಡ್ತೀವಿ ಅಲ್ವಾ. ಹೆಚ್ಚು ಹೆಚ್ಚು ಡಿಗ್ರಿಗಳನ್ನ ಸಂಪಾದನೆ ಮಾಡ್ದಂಗೆ ಅವರು ವಿನೀತರಾಗ್ತಾ ಹೋಗ್ತಾರ. ಅವ್ರಿಗೆ ತುಂಬಾ ಗರ್ವ ಬರ್ತಾ ಹೋಗುತ್ತಾ? ಈಗ ನಾವು ಭೌತಿಕ ಪ್ರಪಂಚದಲ್ಲಿ ನೋಡ್ತಾ ಇದೀವಿ, ನಮಗೆ ಕೊಡುವಂತ ಅಲ್ವಾ ಗರ್ವ ಬರ್ತಾ ಇದೆ ಅಲ್ವಾ. ಡಿಗ್ರಿಗಳು ಒಂದೊಂದೇ ಆಡದಂಗೆಲ್ಲ ಅದು ಹೆಚ್ಚೆಚ್ಚು ಅವ್ರಿಗೆ ಏನು ಗರ್ವಿತರನ್ನಾಗೋ ತರ ಮಾಡ್ತಾ ಇದೆ. ಆದ್ರೆ ನಮ್ಗೆ ಇವಾಗ ಭಗವದ್ಗೀತೆಯಲ್ಲಿ ನಮ್ಗೆ ಕೃಷ್ಣ ಹೇಳಿರೋ ತರನೇ ವಿದ್ಯೆ ಅಂತಂದ್ರೆ ಯಾವುದೇ ಇದ್ರೂ ಅದು ನಮ್ಗೆ ವಿನಯವನ್ನ ಕೊಡಬೇಕು ಅಲ್ವಾ. ವಿದ್ಯಾ ವಿನಯ ಸಂಪನ್ನೆ ಅಲ್ವಾ. ವಿದ್ಯೆ ಬಂದ ತಕ್ಷಣ ನಮ್ಗೆ ಅಲ್ಲಿ ವಿನಯ ಅನ್ನೋದು ಇರ್ಬೇಕು. ಆದ್ರೆ ಅಲ್ಲಿ ವಿನಯ ಇಲ್ಲ. ಸೊ ವಿನಯ ಇಲ್ಲ ಅಂದ್ರೆ ಅದು ನಿಜವಾದ ವಿದ್ಯೆ ಅಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಕೃಷ್ಣ ತಿಳಿಸಿಕೊಟ್ಟಿದ್ದಾರೆ. ಇಲ್ಲೂ ಸಹ ನಳಕುಬರ ಮತ್ತೆ ಮಣಿಗ್ರೀವ ಅವರು ಎಲ್ಲ ಒಂದು ಶಾಸ್ತ್ರಗಳನ್ನ ಅವರು ಅರ್ಥಕೊಂಡಿದ್ದಾರೆ. ಅವರು ವಿದ್ಯೆಯಿಂದನೂ ಸಹ ಅವರು ಮತ್ತರಾಗಿದ್ದಾರೆ. ಸೊ ಈ ತರ ಒಂದೇ ಒಂದು ಮತ್ತು ಅಂದ್ರೆ ನಮ್ಗೆ ಬರೇ ಒಂದೇ ಒಂದು ಅಭ್ಯಾಸ ಇದ್ರೇನೆ ನಮ್ಗೆ ಭಕ್ತಿಯಲ್ಲಿ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಅಲ್ವಾ. ನಮ್ಮನ್ನ ಈ ಐಹಿಕ
ಈ ಪ್ರಜ್ಞೆಯಲ್ಲಿ ಅಥವಾ ಈ ಒಂದು ಭವಸಾಗರದಲ್ಲಿ ನಮ್ಮನ್ನು ಮುಳುಗಿಸ್ಬಿಡುತ್ತೆ. ಆ ಥರ ನೋಡ್ಕೊಂಡ್ರೆ ಇಲ್ಲಿ ನಳಕುಬೇರ ಮತ್ತು ಮಣಿಗ್ರೀವ ಅವರಿಗೆ ಒಂದಲ್ಲ ಎರಡಲ್ಲ ಅಲ್ವಾ, ಇಷ್ಟು ಥರದ ಒಂದು ಮತ್ತಿನಲ್ಲಿ ಅವರು ಇದ್ದಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಅವ್ರಿಗೆ ಇವಾಗ ಏನಾಗುತ್ತೆ, ನಾರದರಿಗೆ ಅವ್ರಿಗೆ ಗೌರವ ಕೊಡಬೇಕು ಅಂತಲೇ ಅವ್ರಿಗೆ ಅನ್ಸೋದಿಲ್ಲ ಅಲ್ವಾ. ಆದ್ರೂ ಸಹ ಇವಾಗ ನಮ್ಗೆ ಏನು ಹೇಳ್ತಾರೆ, ದೊಡ್ಡವ್ರು ಏನು ಹೇಳ್ತಾ ಇದ್ರು ಮೊದಲೆಲ್ಲ, ನಮಗೆ ಗಾದೆನೇ ಇದೆ ಅಲ್ವಾ ಅದು. ಸೊ ನಾವು ಗುದ್ದಾಡಲೇಬೇಕು ಅಂತಂದರೆ ನೀವು ಯಾರ ಜೊತೆ ಗುದ್ದಾಡಬೇಕು? ಸೊ ನೀವು ಒಳ್ಳೆಯವ್ರ ಜೊತೆನೇ ಗುದ್ದಾಡಬೇಕು. ಒಳ್ಳೆಯವ್ರ ಜೊತೆ ಗುದ್ದಾಡಿದ್ರೆ ಏನಾಗುತ್ತೆ? ಸೊ ನಮಗೆ ಖಂಡಿತ ಕೆಟ್ಟದಾಗಲ್ಲ. ಅದೇ ಕೆಟ್ಟವ್ರ ಜೊತೆ ನಾವು ಗುದ್ದಾಡಿದ್ರೆ ಏನಾಗುತ್ತೆ? ನಮಗೆ ಖಂಡಿತ ಅದು ಕೆಟ್ಟದಾಗುತ್ತೆ. ಗುದ್ದಾಡೋದು ಅನ್ನೋದು ಕೆಟ್ಟದು ಅಲ್ವಾ. ಆ ಕೆಟ್ಟದ್ರಲ್ಲೇ ನಾವು ಒಳ್ಳೆಯವ್ರ ಜೊತೆ ಗುದ್ದಾಡಿದ್ರು ಸಹ ನಮ್ಗೆ ಅದು ಒಳ್ಳೇದೇನೆ ಆಗುತ್ತೆ ಅಲ್ವಾ. ನಮ್ಗೆ ಇವಾಗ ಏನು ಹೇಳ್ತಾರೆ, ನಾವು ಏನು ಸೆಂಟ್ ಮಾರ್ಕೆಟ್ ಮೂಲಕ ನಾವು ನಡ್ಕೊಂಡು ಹೋದ್ರೆ, ನಾವು ಸೆಂಟ್ನ ಕೊಂಡ್ಕೊಳ್ಳಿಲ್ಲ ಅಂದ್ರೂ ಸಹ ಅದ್ರೊಳಗಿಂದ ನಾವು ಹೊರಗಡೆ ಬಂದ್ರೆ ನಮ್ಮ ದೇಹದಿಂದನೂ ಸಹ ಸುಗಂಧ ಹೊರಗಡೆ ಬರ್ತಿರುತ್ತೆ. ಅದೇ ನಾವು ಈಗ ಫಿಶ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ನಾವು ಅಲ್ಲೇನೂ ಕೊಂಡ್ಕೊಂಡಿಲ್ಲ, ಸುಮ್ಮನೆ ಜಸ್ಟ್ ನಾವು ಅಲ್ಲಿಂದ ಪಾಸ್ ಆದ್ವಿ ಅಂದ್ರೂ ಸಹ ನಾವು ಹೊರಗಡೆ ಬಂದಾಗ ನಮ್ಮ ದೇಹದಿಂದ ಆ ದುರ್ಗಂಧ ಹೊರಗಡೆ ಬರ್ತಿರುತ್ತೆ ಅಲ್ವಾ. ಆದ್ರೆ ಇಲ್ಲೇನಾಗ್ತಾ ಇದೆ, ನಾರದರ ಜೊತೆ ಅವ್ರಿಗೆ ಇವಾಗ ಇಲ್ಲಿ ನಾರದರಿಂದ ಅವರು ಶಾಪಗ್ರಸ್ತರಾಗ್ತಿದ್ದಾರೆ. ಆದ್ರೆ ಆ ಶಾಪವೂ ಸಹ ಅವರಿಗೆ ಇಲ್ಲಿ ಅನುಗ್ರಹವಾಗಿ ಮಾರ್ಪಡ್ತಾ ಇದೆ. ಸೊ ಇಲ್ಲಾಂದಿದ್ರೆ ಅವ್ರಿಗೆ ಎಷ್ಟು ಜನ್ಮ ಬೇಕಾಗ್ತಿದೆ ಅವರು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಅಲ್ವಾ. ಅದು ಬಿಡಿ, ಭಗವಂತನ ದರ್ಶನ ಮುಖಾಮುಖಿಯಾಗಿ ಆಗ್ಬೇಕಂದ್ರೆ ಎಷ್ಟು ಜನ ಸಾಧು ಸಂತರು ಎಲ್ಲರೂ ಸಹ ಎಷ್ಟು ತಪಸ್ತಾ ಇರ್ತಾರೆ ಅಲ್ವಾ. ಅವರು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಕಠೋರವಾದ ತಪಸ್ಸನ್ನ ಮಾಡ್ತಾ ಇರ್ತಾರೆ ಅವರು. ಆದ್ರೂ ಸಹ ಅವ್ರಿಗೇನೆ ಸಹ ದರ್ಶನ ಸಿಗೋದಿಲ್ಲ. ಆದ್ರೆ ಇಲ್ಲಿ ನಳಕುವರ ಮತ್ತೆ ಮಣಿಗ್ರೀವ ಅವರಿಗೆ ಆ ನಾರದರ ಅನುಗ್ರಹದಿಂದ ಅವರಿಗೆ ಈಗ ದರ್ಶನ ಸಿಗ್ತಾ ಇದೆ. ಆ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡುವಂತಹ ಒಂದು ಅವಕಾಶ ಸಿಗ್ತಾ ಇದೆ ಅಲ್ವಾ. ಸೊ ಅವರು ಕೃಷ್ಣನಿಂದ ಅವರು ತಮ್ಮ ಮೊದಲಿನ ಆ ಒಂದು ರೂಪವನ್ನ ಪಡ್ಕೊಂಡಾಗ ಅವರು ಕೃಷ್ಣನಿಗೆ ಅವರು ಪ್ರಾರ್ಥನೆಗಳನ್ನ ಮಾಡ್ತಾರೆ. ಸೊ ಅದನ್ನು ನಾವು ನೋಡೋಣಂತೆ. ಅದರಲ್ಲೂ ಕೊನೆಯ ಪ್ರಾರ್ಥನೆ ತುಂಬಾ ಮುಖ್ಯವಾಗಿರುವಂಥ ಪ್ರಾರ್ಥನೆ. ನಾವೆಲ್ಲನೂ ಸಹ ಕಲ್ತ್ಕೋಬೇಕು, ಅದನ್ನ ಬಾಹೆಡ್ ಮಾಡ್ಕೊಳ್ಳುವಂತಹ ಪ್ರಾರ್ಥನೆ. ನಾವು ನಮ್ಮೆಲ್ಲ ಇಂದ್ರಿಯಗಳನ್ನೆಲ್ಲ ಆ ಭಗವಂತನ ಸೇವೆಗೆ ಉಪಯೋಗಿಸ್ಬೇಕು. ಅದನ್ನ ನಳಕುವರ ಮತ್ತೆ ಮಣಿಗ್ರೀವರಿಗೆ ಅದು ಗೊತ್ತಾಗುತ್ತೆ, ಅರಿವಾಗುತ್ತೆ. ಅವರು ಕೃಷ್ಣನನ್ನ ಬೇಡ್ಕೋತಾರೆ, ಸೊ ನಮ್ಮೆಲ್ಲ ಇಂದ್ರಿಯಗಳನ್ನ ನಿನ್ನ ಸೇವೆಗೆ ಉಪಯೋಗಿಸ್ಕೊಳೋ ಥರ ನಮಗೆ ಅನುಗ್ರಹವನ್ನ ಮಾಡು ಅಂತ ಹೇಳ್ಬಿಟ್ಟು ಅವರು ಕೇಳ್ಕೊತಾರೆ. ತುಂಬಾ ಸುಂದರವಾದಂತಹ ಪ್ರಾರ್ಥನೆಗಳನ್ನ ಅವರು ಮಾಡ್ತಾರೆ. ಈಗ ಶ್ಲೋಕ 1ರಲ್ಲಿ ನಾವು ಇದನ್ನ ತಿಳ್ಕೊಂಡು ಹೋಗೋಣಂತೆ, ಏನಕ್ಕೆ ಈ ಒಂದು ಅಂದ್ರೆ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು. ಯಾರಾದ್ರೂ ಓದಿ ಅನುವಾದವನ್ನ. ಮಾತಾಜಿ ಅನುವಾದ. ಶೀಲಪ್ರಭುಪಾದರಿಗೆ ಜಯವಾಗಲಿ. ಪರೀಕ್ಷಿತ ಮಹಾರಾಜನು ಶುಕುಮನಿಗಳನ್ನು ಪ್ರಶ್ನಿಸಿದನು. ಮಹಾ ಓಜಸ್ವಿಯಾದ ಮುನಿಗಳೇ, ನಳಕುವರ ಮತ್ತು ಮಣಿಗ್ರೀವರಿಗೆ ನಾರದ ಮುನಿಗಳಿಂದ ಶಾಪ ಬರಲು ಕಾರಣವೇನು? ನಾರದರಂತಹ ಮಹಾಮುನಿಗಳು ಕೋಪ ಮಾಡಿಕೊಳ್ಳುವಂತಹ ಏಯ ಕಾರ್ಯವನ್ನು ಅವರೇನು ಮಾಡಿದರು? ಇದನ್ನು ದಯವಿಟ್ಟು ನನಗೆ ವಿವರಿಸಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಲ್ವಾ, ನೋಡಿ ಎಷ್ಟು ಚೆನ್ನಾಗಿ ಪರೀಕ್ಷಿತ ಮಹಾರಾಜ ಶುಕಮುನಿಗಳನ್ನ ಕೇಳ್ತಾ ಇದ್ದಾನೆ ಅಲ್ವಾ. ಇವಾಗ ನಮಗ್ ಗೊತ್ತಿರೋ ಹಾಗೇನೆ ನಾರದ ಮುನಿಗಳು ಅಲ್ವಾ, ಅವ್ರ ಜೊತೆ ಯಾರೇ ಸಂಪರ್ಕಕ್ಕೆ ಬಂದ್ರೂ ಸಹ ಅವರು ಧನ್ಯರಾಗಿ ಹೋಗ್ತಾರೆ ಅಲ್ವಾ. ಅವರ ಜೀವನ ಏನು ಪರಿಪೂರ್ಣತೆ ಆಗ್ಬಿಡುತ್ತೆ ಅಲ್ವಾ. ನಾವು ಎಕ್ಸಾಂಪಲ್ ಕೊಡ್ಬೋದಂದ್ರೆ ಯಾರನ್ನೆಲ್ಲ ಕೊಡ್ಬೋದು ನಾವು? ನಾರದರ ಸಂಪರ್ಕಕ್ಕೆ ಬಂದಿರೋರೆಲ್ಲರೂ ಸಹ ಎಂಥವರೇ ಆಗಿರ್ಲಿ ಅವರು ಅಲ್ವಾ, ಅವರೆಲ್ಲರನ್ನು ಸಹ ಭಕ್ತಿ ಮಾರ್ಗಕ್ಕೆ ಅವರು ಬಂದ್ಬಿಡ್ತಾರೆ ಅಲ್ವಾ. ಯಾರ್ ಜ್ಞಾಪಕ ಬರ್ತಾ ಇದಾರೆ ನಮ್ಗೆ? ಬೇಟೆಗಾರ, ಮೃಗಾರಿ ಅಲ್ವಾ. ಮೃಗಾರಿ ನೋಡಿ, ಅವರು ಭಗವದ್ಭಕ್ತನನ್ನಾಗಿ ಮಾಡ್ತಾರೆ. ಅಂತಹ ಕ್ರೂರಿಯಾಗಿರೋ ಮೃಗಾರಿ ಒಂದು ಇರುವೆಗೂ ಸಹ ತೊಂದರೆ ಕೊಡ್ಲಿಕ್ಕೆ ಅವನು ಆಮೇಲೆ ಯೋಚನೆ ಮಾಡ್ತಾನೆ ಅಲ್ವಾ. ಕಾಲಿಡ್ಬೇಕಾದ್ರೂ ಸಹ ಅವನು ಅಷ್ಟು ಪ್ರಜ್ಞೆಯಿಂದ ಅವನು ಕಾಲಿಡ್ತಾ ಇದ್ದಾನೆ, ಒಂದು ಇರುವೆಗೂ ಸಹ ನೋವಾಗಬಾರ್ದು ಅಲ್ವಾ. ಆ ಥರ ಅವನು ಜೀವನ ನಡೆಸ್ತಾ ಇದ್ದಾನೆ. ಅದು ಹೇಗೆ ಸಾಧ್ಯ ಆಯಿತು ಅಂದ್ರೆ ನಾರದ ಮುನಿಗಳ ಸಂಪರ್ಕಕ್ಕೆ ಬಂದಿರೋದ್ರಿಂದ ಅಲ್ವಾ. ಮತ್ತೆ ದರೋಡೆಕಾರನಾಗಿರಂತಹ ರತ್ನಾಕರ ಅಲ್ವಾ, ಅವ್ರು ಯಾರಾಗಿ ಮಾರ್ಪಡ್ತಾರೆ? ಅವರು ನಾರದರ ಒಂದು ಅಂದ್ರೆ ಸಂಪರ್ಕದಿಂದ ವಾಲ್ಮೀಕಿಯಾಗಿ ಅಲ್ವಾ, ವಾಲ್ಮೀಕಿಯಾಗಿ ಅವರು ಬದಲಾಗ್ತಾರೆ ಅವರು. ಸೊ ಈ ತರ ಇದ್ದಾಗ ಅದಕ್ಕೆ ಪರೀಕ್ಷಿತ ಮಹಾರಾಜನಿಗೆ ಇಲ್ಲಿ ಆಶ್ಚರ್ಯ ಆಗ್ತಾ ಇದೆ, ಇದೇನಿದು ನಾರದ ಮುನಿಯವ್ರಿಗೂ ಸಹ ಕೋಪ ಬರೋವಂಥದನ್ನ ಇವರಿಬ್ರು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವರು ಕೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಓದಿ. ಅನುವಾದ. ನುಡಿದರು. ಅವರು ಕುಬೇರನ ಇಬ್ಬರು ಮಕ್ಕಳು ಶಿವನ ಅನುಚರರಾಗಿ ಅವರಿಗೆ ಪದೋನ್ನತಿ ಸಿಕ್ಕಿತು. ಆದ್ದರಿಂದಾಗಿ ಅವರಿಗೆ ಅಪರಿಮಿತ ಗರ್ವ. ಮಂದಾಕಿನಿ ನದಿಯ ತೀರದಲ್ಲಿದ್ದ ಕೈಲಾಸ ಪರ್ವತದ ತಪ್ಪಲಿನಲ್ಲಿದ್ದ ಉದ್ಯಾನದಲ್ಲಿ ಅಡ್ಡಾಡಲು ಅವರಿಗೆ ಅನುಮತಿ ಸಿಕ್ಕಿತು. ಇದರ ದುರ್ಲಾಭ ಪಡೆದು ಅವರು ವಾರುಣಿ ಎಂಬ ಹೆಸರಿನ ಒಂದು ಬಗೆಯ ಮದ್ಯವನ್ನು ಕುಡಿಯುತ್ತಿದ್ದರು. ಅವರನ್ನು ಕುರಿತು ಗಾನ ಮಾಡುತ್ತಿದ್ದ ಮಹಿಳೆಯರಿಂದ ಒಡಗೂಡಿ ಆ ಪುಷ್ಪಿತ ವನದಲ್ಲಿ ಹರಿದಾಡುತ್ತಿದ್ದರು. ಅವರ ಕಣ್ಣುಗಳು ಅಮಲಿನಿಂದಾಗಿ
ಸದಾ ಗಿರಗಿರ ತಿರುಗುತ್ತಿದ್ದವು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ. ನೋಡಿ ಇವಾಗ ಅವರ ಸ್ಥಿತಿಯನ್ನ ಹೇಳ್ತಾ ಇದ್ದಾರೆ ಇವರಿಬ್ರು, ನಳಕುವರ ಮತ್ತೆ ಮಣಿಗ್ರೀವ, ಅವರಿಬ್ರು ಕುಬೇರನ ಮಕ್ಕಳು. ಅವ್ರಿಗೇನಾಗಿದೆ ಇವಾಗ ಅವರು ಶಿವನ ಅವರು ಏನು ಹೇಳ್ತಾರೆ, ಶಿವನ ಆರಾಧಕರವರು. ಸೊ ಅದಕ್ಕೋಸ್ಕರ ಅವ್ರಿಗೆ ಯಾವ ಒಂದು ಪದವಿ ಸಿಕ್ತು ಅಂತಂದ್ರೆ ಶಿವನ ಅನುಚರರಾಗಿರುವಂತಹ ಪದವಿ ಅವರಿಗೆ ಸಿಗುತ್ತೆ. ಅದರಿಂದ ಅವ್ರಿಗೆ ತುಂಬಾ ಗರ್ವ, ಆ ಒಂದು ಪದವಿಯಿಂದನೂ ಸಹ ಆ ಒಂದು ಗರ್ವನೂ ಇದೆ ಅವರಿಗೆ, ಅಹಂಕಾರದಲ್ಲಿದ್ದಾರೆ ಅವ್ರು. ಇವಾಗ ನಾವು ಶಿವನಿಗೆ ಅನುಚರರಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದರಿಂದ ಅವ್ರಿಗೆ ಯಾವ ಒಂದು ಅವಕಾಶ ಇತ್ತು ಅಂತಂದ್ರೆ ಆ ಮಂದಾಕಿ ನದಿ ತೀರದಲ್ಲಿರುವಂತಹ ಕೈಲಾಸ ಪರ್ವತದಲ್ಲಿ ಇರುವಂತಹ ತಪ್ಪಲಿನ ಉದ್ಯಾನವನದಲ್ಲಿ ಅವರಿಗೆ ಅಡ್ಡಾಡ್ಲಿಕ್ಕೆ ಅವರಿಗೆ ಅನುಮತಿ ಇತ್ತು. ಆದ್ರೆ ಅವ್ರು ಇದನ್ನ ಅಂದ್ರೆ ಅವರು ಉಪಯೋಗಿಸ್ಕೊತಾ ಇದ್ದಾರೆ, ಅದನ್ನ ದುರ್ಲಾಭ ಪಡ್ಕೋತಾ ಇದ್ದಾರೆ. ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅವರು, ಅಲ್ಲಿ ವಾರುಣಿ ಅನ್ನೋ ಒಂದು ಹೆಸರಿನ ಮದ್ಯವನ್ನ ಅವರು ಕುಡಿತಾ ಇದ್ದಾರೆ. ಅದ್ರ ಜೊತೆ ಆ ಮಹಿಳೆಯರ ಜೊತೆ ಅವರು ಅಲ್ಲಿ ಅಲೆದಾಡ್ತಾ ಇದ್ದಾರೆ ಅವರು. ಸೊ ಇದರಿಂದ ಅವ್ರಿಗೆ ಏನಾಗ್ತಿದೆ, ಅವರು ಅಮಲಿನಲ್ಲಿದ್ದಾರೆ, ಅವರ ಕಣ್ಣುಗಳು ಅಮಲಿನಿಂದ ಸದಾ ಗಿರಗಿರ ತಿರುಗುತ್ತಿದ್ದವು ಅಂತ ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅವ್ರು ಇವಾಗ ಶಿವನ ಅನುಚರರಾಗಿದ್ದಾರೆ, ಮತ್ತೆ ಮಹಿಳೆಯರ ಜೊತೆ ಇದ್ದಾರೆ, ವಾರಿಣಿ ಅನ್ನೋ ಒಂದು ಮದ್ಯವನ್ನು ಕುಡಿದಿದ್ದಾರೆ. ಸೊ ಇದರಿಂದ ಅವರು ಅಮಲಿನಲ್ಲಿ ಅವರು ಇದ್ದಾರೆ. ಹರೇ ಕೃಷ್ಣ. ಓದಿ ಮಾತಾಜಿ ಯಾರಾದ್ರು. ಹರೇ ಕೃಷ್ಣ ಕಮಲ ಮಾತಾಜಿ. ಪುಷ್ಪಗಳಿಂದ ಓದಿ ಮಾತಾಜಿ. ಕಮಲ ಪುಷ್ಪಗಳಿಂದ ಇಡುಕಿಗೆ ಇದ್ದಿದ್ದ ಮಂದಾಕಿನಿ ಎಂಬ ಹೆಸರುಳ್ಳ ಗಂಗಾ ನದಿಯಲ್ಲಿ ಗಂಡಾನೆಗಳು ಹೆಣ್ಣಾನೆಗಳೊಡನೆ ಜಲಕೇಳಿಯಾಡುವಂತೆ ಕುಬೇರನ ಇಬ್ಬರು ಪುತ್ರರು ತರುಣಿಯರೊಡನೆ ಕ್ರೀಡಿಸುತ್ತಿದ್ದರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸೊ ಒಂದ್ಸತಿ ಏನಾಗುತ್ತೆ, ಸೊ ಅವ್ರು ಇವಾಗ ಅಲ್ಲಿ ಮಂದಾಕಿನಿ ನದಿಯಲ್ಲಿ ಇವಾಗ ಅವರು ಏನು ಜಲಕೇಳಿ ಆಡ್ತಾ ಇದ್ದಾರೆ. ಯಾವ ತರ ಅಂತಂದ್ರೆ ಇಲ್ಲಿ ಹೋಲಿಕೆ ಕೊಡ್ತಾ ಇದ್ದಾರೆ, ಗಂಡಾನೆಗಳು ಹೆಣ್ಣಾನೆಗಳ ಜೊತೆ ಜಲಕೇಳಿ ಆಡೋ ತರ ಇಲ್ಲಿ ಕುಬೇರನ ಇಬ್ರು ಮಕ್ಕಳನ್ನು ಸಹ ತರುಣಿಯರೊಡನೆ ಅವರು ಜಲಕೇಳಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನು ಸಹ ಗಂಗಾ ನದಿ, ಆ ಮಂದಾಕಿನಿ ಅನ್ನೋದು ಸಹ ಗಂಗಾ ನದಿಯ ಒಂದು ಪಾರ್ಟ್ ಅದು. ಸೊ ಅದು ಆ ಒಂದು ಕೈಲಾಸ ಪರ್ವತದಲ್ಲಿ ಇದ್ದಾಗ ಅದನ್ನ ಮಂದಾಕಿನಿ ನದಿ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ. ಅಂದ್ರೆ ಗಂಗಾ ನದಿಯಲ್ಲಿ ಇದ್ದಾಗ ಸೊ ನಾವೆಲ್ಲನೂ ಸಹ, ಅಂದ್ರೆ ಯಾರೇ ಅದರಲ್ಲಿ ಸ್ನಾನ ಮಾಡಿದ್ರು ಸಹ ಪಾಪವೆಲ್ಲವೂ ನಾಶ ಆಗುತ್ತೆ ಅಂತ ಹೇಳ್ತಾರಲ್ಲ. ಆದ್ರೆ ನೋಡಿ ಇಲ್ಲಿ ನಮ್ಗೆ ಏನನ್ನ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಸೊ ನಾವು ಗಂಗಾ ನದಿಗೆ ಇಳಿಬಹುದು, ಇಳಿದ್ರೂ ಸಹ ಎಲ್ಲರೂ ಸಹ, ಇಳಿದವರೆಲ್ಲ ಸ್ನಾನ ಮಾಡಿದವರೆಲ್ಲರೂ ಸಹ ತಮ್ಮ ಪಾಪಗಳಿಂದ ಪುನೀತರಾಗ್ತಾರೆ ಅಂತ ಅರ್ಥ ಅಲ್ಲ. ಸೊ ನಾವು ಅದು ನಮ್ಮ ಮಾನಸಿಕ ಸ್ಥಿತಿಯನ್ನ ಅವಲಂಬಿಸಿರುತ್ತೆ. ನಾವು ಅಲ್ಲಿ ಸ್ನಾನ ಮಾಡಿದಾಗ ನಾವು ಯಾವ ಒಂದು ಮಾನಸಿಕ ಸ್ಥಿತಿಯಲ್ಲಿ ಇರ್ತೀವಿ ಅದಕ್ಕನುಗುಣವಾಗಿ ನಮ್ಮ ಪಾಪಗಳು ನಾಶ ಆಗುತ್ತೆ. ನೋಡಿ ಇಲ್ಲಿ ಇವರು ಗಂಗಾ ನದಿಯಲ್ಲೇನೆ ಜಲಕ್ರೀಡೆ ಆಡ್ತಾ ಇದ್ದಾರೆ. ಆದ್ರೆ ಅವ್ರು ಇವಾಗ ಅಲ್ಲಿ ತಪ್ಪನ್ನ ಮಾಡ್ತಾ ಇದ್ದಾರೆ ಅವರು ಈಗ, ಅಲ್ವಾ? ನಾರದ ಮುನಿಗಳು ಇವಾಗ ಬಂದಾಗ ಅವ್ರಿಗೆ ಗೌರವವನ್ನು ಸಹ ಅವ್ರು ತೋರಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅನುವಾದ. ಹರೇ ಕೃಷ್ಣ ಮಾತಾಜಿ. ಅನುವಾದ ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪರೀಕ್ಷಿತ ಮಹಾರಾಜನೇ, ಆ ಇಬ್ಬರು ತರುಣರಿಗೆ ಶುಭಯೋಗ ಒದಗಿತೆಂಬಂತೆ ಒಂದು ಸಲ ಮಹಾಮುನಿಗಳಾದ ದೇವರ್ಷಿ ನಾರದರು ಅಲ್ಲಿಗೆ ಆಕಸ್ಮಿಕವಾಗಿ ಬಂದರು. ಅಮಲಿನಿಂದ ಆ ತರುಣರ ಕಣ್ಣುಗಳು ಗಿರಗಿರನೆ ತಿರುಗುತ್ತಿರುವುದನ್ನು ನೋಡಿ ನಾರದರು ಅವರ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೆ ನಾರದರು ಅವರು ತ್ರಿಲೋಕ ಸಂಚಾರಿ ಅವರು, ಅಲ್ವಾ? ಎಲ್ಲಾ ಕಡೆನೂ ಅವರು ಓಡಾಡ್ತಿರ್ತಾರೆ. ಅವರ ಕೆಲಸ ಏನು? ಅವ್ರು ಎಲ್ಲರನ್ನೂ ಸಹ ಭಗವದ್ ಭಕ್ತಿ ಮಾರ್ಗಕ್ಕೆ ತರೋದೇ ಅವ್ರ ಕೆಲಸ, ಅಲ್ವಾ? ನಮ್ಗೆ ಇವಾಗ ಈ ಒಂದು ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ನಮ್ಗೆ ಏನನ್ನ ಹೇಳಿದ್ದಾರೆ, ಸೊ ನಾವು ಯಾರೇ ದೇಕೆ ತಾರೇ ಕಹ ಕೃಷ್ಣ ಉಪದೇಶ, ಯಾರನ್ನೇ ನೋಡ್ಲಿ ನಾವು ಕೃಷ್ಣ ಉಪದೇಶ ಮಾಡ್ಬೇಕು, ಅಲ್ವಾ? ಅದೇ ತರ ನೋಡಿ ಇವಾಗ ನಮ್ಮ ಪರಂಪರೆಯಲ್ಲಿ ಬಂದಿರುವಂತಹ ನಾರದರು ಅವ್ರು ಮಾಡ್ತಾ ಇರೋದು ಅದೇನೆ, ಅಲ್ವಾ? ಅವರು ತ್ರಿಲೋಕ ಸಂಚಾರಿ, ಅವರು ಎಲ್ಲೇ ಓಡಾಡಿದ್ರು ಸಹ, ಯಾರನ್ನೇ ಅವರು ಸಂಪರ್ಕಿಸಿದ್ರು ಸಹ ಅವ್ರನ್ನ ಭಕ್ತಿ ಮಾರ್ಗಕ್ಕೆ ಕರ್ಕೊಂಡ್ ಬಂದ್ಬಿಡ್ತಾ ಇದ್ದಾರೆ. ಸೊ ಅವ್ರು ಇಲ್ಲಿ ಆಕಸ್ಮಿಕವಾಗಿ ಇಲ್ಲಿಗೆ ಬಂದಾಗ ಅವ್ರಿಗೆ ಯಾರನ್ನ ನೋಡ್ತಾರೆ, ಇವ್ರು ಕುಬೇರನ ಇಬ್ರು ಮಕ್ಕಳನ್ನ ನೋಡ್ತಾರೆ. ಅವ್ರಿಗೆ ಗೊತ್ತಾಗೋಗ್ಬಿಡುತ್ತೆ ಇವರ ಸ್ಥಿತಿ ಏನು ಅಂತ ಹೇಳ್ಬಿಟ್ಟು. ಆದ್ರೆ ನೋಡಿ ಅದು ಶುಭಯೋಗ. ಯಾರಿಗೆ ಶುಭಯೋಗ? ಈ ಇಬ್ಬರು ತರುಣರಿಗೆ ಅದು ಶುಭಯೋಗ ಒದಗಿತು ಅಂತ ಹೇಳ್ತಾ ಇದ್ದಾರೆ. ನೋಡಿ ಪ್ರಭುಪಾದರು ಭಾವಾರ್ಥದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಸಾಧು ಸಂಘ ಸರ್ವಶಾಸ್ತ್ರಿಕಯ, ಲವ ಮಾತ್ರ ಸಾಧು ಸಂಘ ಸರ್ವಸ್ಥಿತಿಯ ಹಯ್ಯ, ಅಲ್ವಾ? ಲವ ಮಾತ್ರ, ಅಲ್ವಾ? ಆ ಒಂದು ಕ್ಷಣ ನಾವು ಆ ಒಂದು ಸಾಧು ಸಂಘವನ್ನ ನಾವು ಪಡೆದ್ರೆ, ಅಲ್ವಾ, ಸರ್ವಸಿದ್ಧಿ ಹಾಯ, ಎಲ್ಲ ಸಕಲ ಸಿದ್ಧಿಗಳು ನಮ್ಗೆ ದೊರೆಯುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಅದೇ ತರನೇ ಇಲ್ಲಿ ನಾರದರ ಒಂದು ಸಂಪರ್ಕ ಈ ನಳಕುಬೇರ ಮತ್ತೆ ಮಣಿಗ್ರೀವರಿಗೆ ಇವಾಗ ದೊರಕುತ್ತೆ. ಸೊ ಎಲ್ಲರಿಗೂ ಇದು ದೊರಕೋದಿಲ್ಲ, ಅಲ್ವಾ? ನಮ್ಗೇನು ಹೇಳಿದ್ದಾರೆ? ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ, ಅಲ್ವಾ? ಗುರು ಕೃಷ್ಣ ಪಾಯ ಭಕ್ತಿಲತಾ ಬೀಜ, ಅಲ್ವಾ? ಎಲ್ಲರಿಗೂ ಸಿಗೋದಿಲ್ಲ.
ನಾವು ಇಲ್ಲಿ ಅಲ್ದಾಡ್ತಾ ಇರ್ತೀವಿ, ಬ್ರಹ್ಮಾಂಡ ಭ್ರಮಿತೆ. ಈ ಬ್ರಹ್ಮಾಂಡ 14 ಲೋಕದಲ್ಲಿ ನಾವು ಮಾಡಿರುವಂತಹ ಒಂದು ಪಾಪ ಕರ್ಮಗಳಿಗೆ ಅನುಗುಣವಾಗಿ ನಾವು ದೇಹವನ್ನ ಪಡ್ಕೊಂಡು ಈ 14 ಲೋಕದಲ್ಲಿ ಮೇಲೆ ಹೋಗೋದು, ಕೆಳಗಡೆ ಬರೋದು, ಈ ತರ ನಾವು ಅಲ್ದಾಡ್ತಾನೆ ಇರ್ತೀವಿ. ಬ್ರಹ್ಮಾಂಡ ಭ್ರಮಿತೆ ಕೋನ ಭಾಗ್ಯವಾನ ಜೀವ. ಯಾರು ಭಾಗ್ಯವಂತರು ಅಂತಂದ್ರೆ ಗುರು ಕೃಷ್ಣ ಪ್ರಸಾದ ಪಾಯೆ. ಯಾರಿಗೆ ಆ ಗುರು ಕೃಷ್ಣ ಪ್ರಸಾದ, ಅವರ ಒಂದು ಕೃಪೆ ಸಿಗುತ್ತೆ, ಗುರು ಮತ್ತೆ ಕೃಷ್ಣರ ಪ್ರಸಾದ ಸಿಗುತ್ತೆ ಅಥವಾ ಕೃಪೆ ಸಿಗುತ್ತೋ ಅವರೇನೆ ಭಾಗ್ಯವಾನ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಅಲ್ವಾ. ಗುರು ಕೃಷ್ಣ ಪ್ರಸಾದ ಪಾಯೆ ಭಕ್ತಿ ಲತಾ ಬೀಜ. ಅವಾಗ ಏನಾಗುತ್ತೆ, ಅವರ ಹೃದಯದಲ್ಲಿ ಭಕ್ತಿ ಅನ್ನೋ ಒಂದು ಲತೆ, ಅದರ ಬೀಜವನ್ನ ಅವರು ಬಿತ್ತುತ್ತಾರೆ. ನಾವು ಅದನ್ನ ಪೋಷಣೆ ಮಾಡ್ಕೊಂಡು ಬರೋದು ಅದು ನಮ್ಮ ಜವಾಬ್ದಾರಿ ಅಲ್ವಾ. ಹೇಗೆ ಪೋಷಣೆ ಮಾಡೋದು ನಾವು? ನಮ್ಗಿವಾಗ ಗುರುಗಳು ಕೊಟ್ಟಿರುವಂತಹ ಭಕ್ತಿಯ ಬೀಜವನ್ನ ನಾವು ಹೇಗೆ ಪೋಷಣೆ ಮಾಡ್ಬೇಕಾಗಿರೋದು? ಹರೇ ಕೃಷ್ಣ ಮಹಾಮಂತ್ರ ಜಪ ಹೇಳ್ಕೊಂಡು ಗೊತ್ತಿರೋದನ್ನ ಪ್ರಚಾರ ಮಾಡ್ಬೇಕು ಅಲ್ವಾ. ಸೊ ಹರೇ ಕೃಷ್ಣ ಮಹಾಮಂತ್ರ ಅದು ನೀರ್ ಎರೆದಂಗೆ. ನಾವು ಒಂದು ಗಿಡಕ್ಕೆ ನಾವು ಪೋಷಣೆ ಮಾಡೋದು ಹೇಗೆ ಪೋಷಣೆ ಮಾಡ್ತೀವಿ? ನಾವು ಗೊಬ್ಬರ ಹಾಕ್ತಿವಿ, ನೀರನ್ನ ನಾವು ಎರಿತೀವಿ ಅಲ್ವಾ. ಅದೇ ತರನೇ ನಾವಿವಾಗ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಕೊಂಡು ನಮ್ಗೆ ಈ 4 ABCD ಆಫ್ ಕೃಷ್ಣ ಕಾನ್ಶಿಯಸ್ನೆಸ್ ಏನ್ ಹೇಳಿದ್ದಾರೆ ಮತ್ತೆ 4 ನಿಯಂತ್ರಕ ತತ್ವಗಳನ್ನ ಅನುಸರಿಸಿದ್ರೆ ಏನಾಗುತ್ತೆ, ಸೊ ಆ ಭಕ್ತಿ ಲತಾ ಬೀಜವನ್ನ ನಾವು ಬೆಳೆಸ್ಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದೀವಿ ಅನ್ನೋ ತರ ಆಗತ್ತೆ ಅಲ್ವಾ. ಯಾಕಂದ್ರೆ ಅದು ನಮ್ಮ ಜವಾಬ್ದಾರಿ. ಆ ಒಂದು ಬೀಜವನ್ನ ಬಿತ್ತೋದು ಅದು ಗುರು ಮತ್ತೆ ಕೃಷ್ಣರ ಆ ಒಂದು ಅನುಗ್ರಹದಿಂದ. ಆದ್ರೆ ಅದನ್ನ ಬೆಳೆಸಿ ಪೋಷಣೆ ಮಾಡುವಂಥದ್ದು ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಸೊ ಇವಾಗ್ಲೂ ಸಹ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅಂದ್ರೆ ಇವ್ರಿಗೆ ಆ ಒಂದು ಅದೃಷ್ಟ ಸಿಕ್ಕಿದೆ, ಕುಬೇರನ ಮಕ್ಕಳಿಗೆ ಆ ನಾರದರ ಒಂದು ಸಂಪರ್ಕಕ್ಕೆ ಬರುವಂತಹ ಅದೃಷ್ಟ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಶ್ಲೋಕ 6ನ ಅನುವಾದ ಓದಿ ಯಾರಾದ್ರು. ನಾರದರನ್ನು ಕಂಡು ನಗ್ನರಾಗಿದ್ದ ಆ ದೇವಕನ್ಯೆಯರು ಬಹಳ ಲಜ್ಜಿತರಾದರು. ಶಾಪ ಭೀತಿಯಿಂದ ಅವರು ತಮ್ಮ ನಗ್ನ ದೇಹಗಳನ್ನು ವಸ್ತ್ರಗಳಿಂದ ಮುಚ್ಚಿಕೊಂಡರು. ಆದರೆ ಕುಬೇರನ ಮಕ್ಕಳಿಬ್ಬರು ಹಾಗೆ ಮಾಡಲಿಲ್ಲ. ಬದಲಿಗೆ ನಾರದರನ್ನು ಲೆಕ್ಕಿಸದೆ ನಗ್ನರಾಗಿಯೇ ಉಳಿದರು. ಹರೇ ಕೃಷ್ಣ. ನೋಡಿ ಅವ್ರು ಎಷ್ಟು ಅವರು ಮತ್ತರಾಗಿದ್ದಾರೆ ಅಂತಂದ್ರೆ ಅವ್ರಿಗೆ ನಾರದರನ್ನು ಸಹ ಅವರು ಲೆಕ್ಕಿಸ್ತಾ ಇಲ್ಲ ಅಲ್ವಾ. ಸೊ ಅವರು ಎಂತಹ ಸತ್ಪುರುಷ ಅವರು. ಅವ್ರನ್ನ ಕುರಿತಾಗಿ ಅವ್ರಿಗೆ ಗೊತ್ತಿದ್ರು ಸಹ ಅವ್ರು ಇವಾಗ ಎಷ್ಟು ಮತ್ತಿನಲ್ಲಿದ್ದಾರೆ ಅಂದ್ರೆ ಅವರು ನಾರದರ ಬರುವಿಕೆಯನ್ನು ಸಹ ಅವರು ಲೆಕ್ಕಿಸೋದಿಲ್ಲ. ಆದ್ರೆ ಆ ತರುಣಿಯರು ಅವರು ಲಜ್ಜಿತರಾಗಿ ಅವರು ಬೇಗ ಅವರು ದೇಹಗಳನ್ನ ಅವರು ತಮ್ಮ ವಸ್ತ್ರದಿಂದ ಅವರು ಮುಚ್ಕೋತಾ ಇದ್ದಾರೆ. ಶ್ಲೋಕ 7 ಓದಿ ಮಾತಾಜಿ ಯಾರಾದ್ರು. ಮದಿರೆಯಿಂದ ಮುಕ್ತರಾಗಿದ್ದ ಹಾಗೂ ಐಶ್ವರ್ಯ ಮತ್ತು ಒಣಪ್ರತಿಷ್ಠೆಗಳಿಂದ ಅಂಧರಾಗಿದ್ದ ಆ ದೇವಪುತ್ರರನ್ನು ಕಂಡು ಅವರಿಗೆ ವಿಶೇಷ ಅನುಗ್ರಹವನ್ನು ಮಾಡುವ ಸಲುವಾಗಿ ದೇವರ್ಷಿ ನಾರದರು ವಿಶೇಷ ಶಾಪವೊಂದನ್ನು ಕೊಡಲು ಇಚ್ಛಿಸಿದರು. ಅವರು ಹೀಗೆ ನುಡಿದರು. ಹರೇ ಕೃಷ್ಣ. ನೋಡಿ ಇವಾಗ ನಾರದರಿಗೆ ಅವ್ರ ಮೇಲೆ ಅವ್ರಿಗೆ ಕರುಣೆ ಬರುತ್ತೆ ಅಲ್ವಾ. ಅವ್ರು ಎಷ್ಟು ಲೌಕಿಕವಾಗಿ ಅವರು ಅದರಲ್ಲಿ ಮುಳುಗೋಗಿದ್ದಾರೆ ಅಂತ ಹೇಳ್ಬಿಟ್ಟು ತಮ್ಮನ್ನ ತಾವು ಈ ಬಂಧನಲ್ಲಿ ಸಿಕ್ಕಾಕೋತಾ ಇದ್ದಾರೆ. ಇದರಿಂದ ಅವರು ಹೊರಗಡೆ ಬರ್ಬೇಕು ಅಂತ ಹೇಳ್ಬಿಟ್ಟು ನೋಡಿ ಅವ್ರಿಗೆ ವಿಶೇಷ ಅನುಗ್ರಹ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಇದೆಲ್ಲರಿಗೂ ಸಿಗೋದಿಲ್ಲ. ಇವಾಗ ನಾವು ಭಗವಂತನ ಬಳಿಗೆ ಹೋಗ್ಬೇಕಂದ್ರೆ ನಾವ್ ಎಷ್ಟು ಸಾಧನೆ ಮಾಡ್ಬೇಕಾಗತ್ತೆ ಅಲ್ವಾ. ಸೊ ಇವಾಗ ಇಲ್ಲಿ ಕುಬೇರನ ಮಕ್ಕಳಾದ ನಳಕುವರ ಮತ್ತೆ ಮಣಿಗ್ರೀವ ಮಾಡಿದ್ದಾದ್ರೂ ಅವ್ರು ಏನು ಮಾಡ್ಲಿಲ್ಲ ಅಲ್ವಾ. 2 ಮರಗಳಾಗಿ ನಿಂತ್ಕೊಳ್ತಾರೆ ಅಷ್ಟೇನೆ ಅಲ್ವಾ. ಯಾವುದೇ ಒಂದು ತಪಸ್ಸಿಯನ್ನ ಮಾಡೋದಿಲ್ಲ, ಏನನ್ನೂ ಅವ್ರು ಮಾಡೋದಿಲ್ಲ. ಆದ್ರೂ ಸಹ ಅವ್ರಿಗೆ ಆ ಭಗವಂತನ ಮುಖತಃ ಭೇಟಿ ಆಗುವಂತಹ ಅನುಗ್ರಹ ಅವ್ರಿಗೆ ಸಿಗುತ್ತೆ. ಅದಕ್ಕೆ ಇಲ್ಲಿ ವಿಶೇಷ ಅನುಗ್ರಹವನ್ನ ಕೊಡ್ಲಿಕ್ಕೋಸ್ಕರನೇ ಇಲ್ಲಿ ನಾರದ್ರು ಏನ್ ಮಾಡ್ತಾ ಇದ್ರೆ ಒಂದು ವಿಶೇಷ ಶಾಪ. ನೋಡಿ ಶಾಪ ಏನಾದ್ರೂ ವಿಶೇಷವಾಗಿರುತ್ತಾ ಅಲ್ವಾ. ಸೊ ಇಲ್ಲಿ ವಿಶೇಷ ಶಾಪವನ್ನ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಈ ಶಾಪ ಅಂತ ಅನ್ನಿಸ್ಬೋದು ನಮ್ಗೆ ನೋಡ್ಲಿಕ್ಕೆ, ಆದ್ರೆ ಅದು ಅವ್ರನ್ನ ಮುಕ್ತಿ ಮಾರ್ಗಕ್ಕೆ ಅಥವಾ ಆ ಭಕ್ತರಾಗೋಂಗೆ ಅಥವಾ ಭಗವಂತನ ಲೋಕಕ್ಕೆ ಹೋಗುವಂತಹ ಒಂದು ಅವಕಾಶವನ್ನು ಅದು ತಂದ್ಕೊಡ್ತಾ ಇದೆ, ಈ ಒಂದು ವಿಶೇಷ ಶಾಪ. ಸೊ ಅದಕ್ಕೋಸ್ಕರ ಅವ್ರು ಏನ್ ಶಾಪ ಕೊಡ್ತಾ ಇದ್ದಾರೆ ನಾರದ್ರೀಗ. ಶ್ರೀ ನಾರದ ಉವಾಚ. ಹರೇ ಕೃಷ್ಣ. ಓದಿ ಯಾರಾದ್ರೂ. ನಾರದ ಮುನಿಗಳು ಲೌಕಿಕ ಉಪಭೋಗಗಳ ಆಕರ್ಷಣೆಗಳು ಅನೇಕವಾಗಿವೆ. ಸುಂದರವಾದ ದೇಹ ಲಕ್ಷಣಗಳನ್ನು ಹೊಂದಿರುವುದು, ಶ್ರೀಮಂತ ಕುಟುಂಬದಲ್ಲಿ ಜನಿಸುವುದು ಮತ್ತು ವಿದ್ವಾಂಸನಾಗಿರುವುದು, ಇವೆಲ್ಲವುಗಳಿಗಿಂತ ಸಂಪತ್ತಿನ ಆಕರ್ಷಣೆಯು ವ್ಯಕ್ತಿಯನ್ನು ಬುದ್ಧಿ ಭ್ರಷ್ಟನನ್ನಾಗಿ ಮಾಡುತ್ತದೆ. ವಿದ್ಯಾವಿಹೀನನಾಗಿದ್ದರೂ ಸಂಪತ್ತಿನ ಒಣ ಗರ್ವದಿಂದಿರುವವನು ತನ್ನ ಹಣವನ್ನು ಮದ್ಯ, ಮಾಲಿನಿ ಮತ್ತು ದೂತ್ಯಗಳ ಉಪಭೋಗಗಳಲ್ಲಿ ತೊಡಗಿಸುತ್ತಾನೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಸೊ ನಮ್ಗೆ ಕುಂತಿ ಸ್ತುತಿಯಲ್ಲೂ ಸಹ ಇದು ಬರುತ್ತೆ ಅಲ್ವಾ. ಸೊ ಕುಂತಿ ಮಾತೆ ಏನ್ ಹೇಳ್ತಾರೆ, ಸೊ ಯಾರು ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ. ಯಾರಿಗಾದ್ರೂ ಜ್ಞಾಪಕ ಇದೆಯಾ?
ಹರೇ ಕೃಷ್ಣ. ಕುಂತಿ ಮತ್ತೆ ಏನ್ ಹೇಳ್ತಾರೆ? ಕಷ್ಟದಲ್ಲಿದ್ದಾಗ ನಾವು ಭಗವಂತನನ್ನು ಹೆಚ್ಚು ಹೆಚ್ಚು ನೆನಪು ಮಾಡ್ತೇವಂತ. ಇಲ್ಲ ಮಾತಾಜಿ, ಅಂದ್ರೆ ಇವಾಗ ಅವಳು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದಾಗ ಅವ್ರು ಏನ್ ಹೇಳ್ತಾರೆ? ಸೊ ಯಾರಿಗೆ 4 ಅಂದ್ರೆ ನಮ್ಗೆ ಲೌಕಿಕವಾಗಿ ನೋಡಿದಾಗ ಅದು ನಾವು ತುಂಬಾ ಅನುಗ್ರಹಿತರಾಗಿರೋರು ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಅದು ನಮ್ಮನ್ನ ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ಲಿಕ್ಕೆ ಅದು ಬಿಡೋದಿಲ್ಲ ಅಲ್ವಾ? ಸೊ ಯಾವ್ದ್ಯಾವ್ದದು 4? ಸೊ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟೋದು ಅಥವಾ ಶ್ರೀಮಂತರಾಗಿ ಹುಟ್ಟೋದು, ಮತ್ತೆ ತುಂಬಾ ವಿದ್ಯಾವಂತರಾಗೋದು, ಮತ್ತೆ ತುಂಬಾ ಸುರದ್ರೂಪಿಯಾಗಿ ಇರೋವಂಥದ್ದು, ಮತ್ತೆ ಹೇಳಿ ಮಾತಾಜಿ. ಹರೇ ಕೃಷ್ಣ. ಅತ್ಯಂತ ವಿದ್ವಾಂಸರಾಗಿರೋದು ಮತ್ತು ಶ್ರೀಮಂತರಾಗಿರೋದು ಮತ್ತು ದೈಹಿಕ ಲಕ್ಷಣದಲ್ಲಿ ಹೊಂದಿರುವುದು. ಮತ್ತೆ ಇನ್ನೊಂದು, ಅವ್ರಿಗೂ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ನಂಗೆ ಆ ಶ್ಲೋಕ ಜ್ಞಾಪಕ ಬರ್ತಿಲ್ಲ, ಸಾರಿ, ಬಂದ್ರೆ ಹೇಳ್ತೀನಿ. ಸೊ ಅವ್ರಿಗೆ ಭಗವಂತನ ಭಕ್ತಿಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇವಾಗ ನಾವು ಭಗವಂತನ ಭಕ್ತಿಯನ್ನ ಮಾಡ್ಬೇಕು ಅಂದಾಗ ನಾವು ಆ ದೈನ್ಯತಾ ಭಾವ ನಮ್ಮಲ್ಲಿ ಇರ್ಬೇಕು. ಆದ್ರೆ ನಮ್ಗೆ ಒಬ್ಬ ಮನುಷ್ಯನಿಗೆ ಈ ಭೌತಿಕ ಪ್ರಪಂಚದಲ್ಲಿ ಇರ್ಲಿಕ್ಕೆ ಬೇಕಾಗಿರೋದೆಲ್ಲ ಒಬ್ಬವನ ಹತ್ರ ಇದೆ ಅಂದ್ರೆ ಅವ್ರಿಗೆ ಆ ದೈನ್ಯತಾ ಭಾವ ಬರೋದೇ ಇಲ್ಲ ಅಲ್ವಾ? ಅವರ ಭಾವನೆಯಿಂದ ಅವರು ಭಗವಂತನಿಗೆ ಅವರು ಪ್ರಾರ್ಥನೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವರು ಭಕ್ತಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಖಂಡಿತ ಭಗವಂತ ಒಲಿಯೋದಿಲ್ಲ ಅವ್ರಿಗೆ ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ಕುಂತಿ ಮಾತೆ ಅದನ್ನ ಹೇಳ್ತಾರೆ. ಸೊ ನಿನ್ನ ಹತ್ರ ಅವರು ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಯಾರು ಅಂದ್ರೆ ಈ 4 ಹೊಂದದಲ್ಲೇ ಬಡವರಾಗಿರ್ತಾರೋ ಅವ್ರಿಗೆ ನೀನು ಬೇಗ ಒಲಿತೀಯಾ ಅಂತ ಹೇಳ್ಬಿಟ್ಟು ಕುಂತಿ ಮತ್ತೆ ಹೇಳ್ತಾರೆ. ಸೊ ಇಲ್ಲೂ ಸಹ ನಾರದ ಮುನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಲೌಕಿಕ ಉಪಭೋಗಗಳ ಆಕರ್ಷಣೆಗಳು ಅನೇಕವಾಗಿದೆ ನೋಡಿ. ಸುಂದರ ದೇಹದ ಲಕ್ಷಣಗಳ ಹೊಂದಿರೋದು, ಶ್ರೀಮಂತ ಕುಟುಂಬದಲ್ಲಿ ಜನಿಸಿರೋದು, ಮತ್ತೆ ವಿದ್ವಾಂಸನಾಗಿರೋದು. ಸೊ ಇವೆಲ್ಲವನ್ನೂ ಸಹ ವ್ಯಕ್ತಿಯನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಬುದ್ಧಿ ಭ್ರಂಶನನ್ನಾಗಿ ಮಾಡ್ತಾ ಇದೆ ಅಲ್ವಾ? ನಮ್ಗೆ ಯಾವ್ದು ಸರಿ ಯಾವ್ದು ತಪ್ಪು, ನಾವ್ ಯಾಕೆ ಹುಟ್ಟಿದೀವಿ ಅಲ್ವಾ? ನಾವು ಆ ಒಂದು ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಲಿಕ್ಕೆ ಏನೆಲ್ಲ ನಾವು ಪ್ರಶ್ನೆಗಳನ್ನ ಹಾಕೋಬೇಕು, ಅದು ಯಾವ್ದನ್ನು ಹಾಕೊಳ್ಲಿಕ್ಕೆ ಅದು ಬಿಡೋದಿಲ್ಲ ಇವೆಲ್ಲ ನಮ್ಗೆ ಇದ್ರೆ ಅಲ್ವಾ? ಸೊ ಅದಕ್ಕೋಸ್ಕರ ಇದರಿಂದ ಹೊರಗಡೆ ಬರ್ಲಿಕ್ಕೆ ಏನನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ನಾರದ ಮುನಿಗಳವರು ಯೋಚನೆ ಮಾಡ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. 9ನೇದು ಓದಿ. ಮಾತಾಜಿ. ಹರೇ ಓದಿ ಮಾತಾಜಿ, ಓದಿ. ಅನುವಾದ. ಧೂರ್ತರಿಗೆ ತಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳಲು ಆಗುವುದಿಲ್ಲ. ತಮ್ಮ ಶ್ರೀಮಂತಿಕೆಯ ಬಗೆಗೆ ಅಥವಾ ಶ್ರೀಮಂತ ಕುಟುಂಬಗಳಲ್ಲಿ ತಾವು ಜನಿಸಿರುವುದರ ಬಗೆಗೆ ಅವರಿಗೆ ಒಣ ಹೆಮ್ಮೆ. ತಾವು ಎಂದೂ ಮುಪ್ಪಾಗುವುದಿಲ್ಲ ಅಥವಾ ಮರಣ ಹೊಂದುವುದಿಲ್ಲ ಎಂದು ಭಾವಿಸಿ ತಮ್ಮ ನಶ್ವರವಾದ ದೇಹಗಳ ಪೋಷಣೆಗಾಗಿ ಅವರು ಬಡ ಪ್ರಾಣಿಗಳನ್ನು ನಿರ್ದಯವಾಗಿ ಕೊಲ್ಲುತ್ತಾರೆ. ಕೆಲವು ಸಲ ಅವರು ಕೇವಲ ವಿಹಾರಕ್ಕಾಗಿಯೂ ಪ್ರಾಣಿಗಳನ್ನು ಕೊಲ್ಲುತ್ತಾರೆ. ಸ್ವಾರ್ಥಕ್ಕಾಗಿ ಮಾಡೋದ್ ಮಾತಾಜಿ ಇದೆಲ್ಲ ಅಲ್ವಾ ಮಾತಾಜಿ? ಹರೇ ಕೃಷ್ಣ. ಹೌದು ಮಾತಾಜಿ, ತಮ್ಮ ಇಂದ್ರಿಯಗಳ ಸುಖಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಲ್ವಾ? ಸೊ ಅದೇ ಇವಾಗ ನಮ್ಗೆ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಅಹಂ ಮಮ ಅದನ್ನ ನಾವು ಬಿಡ್ಬೇಕಾಗತ್ತೆ ಅಲ್ವಾ? ಸೊ ನಾವ್ ಇವಾಗ ಚಾಂಟ್ ಮಾಡ್ಬೇಕಾದ್ರೂ ಅಷ್ಟೇ, ನಾವ್ ಇವಾಗ ಈ ಒಂದು ತೋರ್ ಬೆರಳನ್ನ ನಾವು ಹೊರಗಡೆ ಇಟ್ಟಿದೀವಿ ಅಲ್ವಾ? ಆ ಮಣಿಗಳ ಒಂದು ಸಂಪರ್ಕಕ್ಕೆ ಬರಕ್ಕೆ ಬಿಡ್ತಾ ಇಲ್ಲ. ಯಾಕಂದ್ರೆ ಈ ತೋರ್ ಬೆರಳು ಏನ್ ಮಾಡ್ತಾ ಇದೆ? ಸೊ ಬೇರೆಯವ್ರನ್ನ ದೂಷಿಸ್ತಾ ಇದೆ ಅಲ್ವಾ? ಸೊ ನೀನು ನಾನು ಅನ್ನೋ ಒಂದು ಮನಸ್ಥಿತಿಗೆ ಅದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಈ ತೋರ್ ಬೆರಳು ಅಲ್ವಾ? ಸೊ ಅದಕ್ಕೆ ನಾವು ಅದನ್ನ ದೂರ ಇಡ್ತಾ ಇದೀವಿ. ಸೊ ಅದೇ ತರ ನಾವ್ ಯಾವಾಗ ನಾನು ನನ್ನದು ಅಹಂ ಮಮ ಅದರಿಂದ ನಾವು ಹೊರಗಡೆ ಬರ್ತೀವೋ ಅವಾಗಷ್ಟೇ ನಾವು ಈ ಒಂದು ಆತ್ಮ ಸಾಕ್ಷಾತ್ಕಾರದ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಸೊ ಆದ್ರೆ ಇವಾಗ ನಮ್ಗೆ ಈ ಇಂದ್ರಿಯಗಳನ್ನ ನಿಗ್ರಹಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ? ಸೊ ಅಂದ್ರೆ ನಾವು ಪ್ರಾಣಿಗಳನ್ನು ಸಹ ನಾವು ಕೊಲ್ತೀವಿ. ಮತ್ತೆ ಅದನ್ನ ಒಂದೊಂದ್ಸತಿ ನಾವು ನಮ್ಮ ನಾಲಿಗೆಯ ರುಚಿಗೋಸ್ಕರ ನಾವು ಕೊಲ್ತೀವಿ, ಒಂದೊಂದ್ಸತಿ ವಿಹಾರಕ್ಕೋಸ್ಕರನೂ ಸಹ ನಾವು ಇಲ್ಲಿ ಪ್ರಾಣಿಗಳನ್ನ ಕೊಲ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಜೀವಿಸಿರುವಾಗ ವ್ಯಕ್ತಿಯು ತಾನು ದೊಡ್ಡ ಮನುಷ್ಯನೆಂದು, ಮಂತ್ರಿ ಎಂದು, ರಾಷ್ಟ್ರಪತಿ ಎಂದು ಅಥವಾ ದೇವತೆಯೇ ಎಂದು ತನ್ನ ದೇಹದ ಬಗೆಗೆ ಹೆಮ್ಮೆ ಪಡಬಹುದು. ಆದರೆ ಏನಾದರಾಗಲಿ ಈ ದೇಹವು ಮೃತವಾದ ಮೇಲೆ ಹುಳುವಾಗಿಯೋ ಮಲವಾಗಿಯೋ ಅಥವಾ ಬೂದಿಯಾಗಿಯೋ ಪರಿವರ್ತಿತವಾಗುತ್ತದೆ. ಈ ದೇಹದ ತಾತ್ಕಾಲಿಕ ಆಸೆಯನ್ನು ಈಡೇರಿಸಲು ವ್ಯಕ್ತಿಯು ಪ್ರಾಣಿಗಳನ್ನು ಕೊಂದರೆ ಮುಂದಿನ ಜನ್ಮದಲ್ಲಿ ಯಾತನೆಯನ್ನು ಅನುಭವಿಸಬೇಕಾಗುತ್ತದೆ ಎಂದು ಅವನಿಗೆ ತಿಳಿಯದು. ಏಕೆಂದರೆ ಅಂತಹ ಪಾಪ ಮಾಡಿದ ನೀಚನು ನರಕಕ್ಕೆ ಹೋಗಲೇಬೇಕಾಗುತ್ತದೆ. ಅಲ್ಲಿ ತನ್ನ ಪಾಪ ಕಾರ್ಯಗಳ ಪ್ರತಿಫಲವನ್ನು ಅನುಭವಿಸಬೇಕಾಗುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ನಮ್ಗೆ ನಾರದರು ಏನನ್ನ ಹೇಳ್ಕೊಡ್ತಾ ಇದ್ದಾರೆ?
ಸೊ ಇವಾಗ ನಮ್ಗೆ ಈ ದೇಹದ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ, ನಾವು ಯಾವುದಕ್ಕೆ ನಾವು ತುಂಬಾ ಹೆಚ್ಚು ಬೆಲೆಯನ್ನ ಕೊಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅಲ್ವಾ. ಈ ದೇಹ ಕೊನೆಗೆ ಏನಾಗುತ್ತೆ, ಅದು ಒಂದು ಏನು ಹುಳುವಾಗುತ್ತೆ ಅಂತಂದ್ರೆ ಈ ದೇಹ ಅಂದ್ರೆ ಎಲ್ಲ ಆದ್ಮೇಲೆ ಹೇಳ್ತಾರೆ ಪೆರಿಶ್ ಆಗೋಗುತ್ತೆ ಅಲ್ವಾ. ಸೊ ಅದೆಲ್ಲನೂ ಸಹ ಪೆರಿಶ್ ಆದಾಗ ಅಲ್ಲಿ ಹುಳಗಳೇ ಇರೋದಲ್ಲಿ. ಸೊ ಅಥವಾ ಅದೊಂದು ಮಲವಾಗುತ್ತೆ ಅಥವಾ ಬೂದಿ ಆಗುತ್ತೆ, ಅದನ್ನ ಸುಟ್ಟಿದಾಗ ಅದು ಬೂದಿ ಆಗೋಗುತ್ತೆ. ಸೊ ಇಂತಹ ಒಂದು ದೇಹದ ಮೇಲೆ ನಾವು ಎಷ್ಟು ಆಸೆಯನ್ನ ಇಟ್ಕೊಂಡು ನಾವು ಅದಕ್ಕೋಸ್ಕರ ನಾವು ನಮ್ಮ ಜೀವನವನ್ನೇ ನಾವು ಕೊಡ್ತಾ ಇದ್ದೀವಿ ಅಲ್ವಾ. ಸೊ ಅದಕ್ಕೋಸ್ಕರ ನಾವ್ ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೋಬೇಕಾಗತ್ತೆ. ಸೊ ನಾವು ಇದನ್ನ ಯಾವ್ದನ್ನು ಅರ್ಥ ಮಾಡ್ಕೊಂಡಲೇ ನಾವು ಪಾಪ ಕಾರ್ಯ ಮಾಡ್ತಾ ಇದ್ರೆ ಅದನ್ನ ಅನುಭವಿಸ್ಲೇಬೇಕಾಗತ್ತೆ ನಾವು. ಇಲ್ಲಪ್ಪ ನಾನು ಅನುಭವಿಸೋದಿಲ್ಲ, ನಾನು ಇವಾಗ ತುಂಬಾ ಏನು ದೊಡ್ಡ ಒಂದು ಅಧಿಕಾರದಲ್ಲಿದ್ದೀನಿ, ನನ್ನ ಹತ್ರ ಅಷ್ಟು ಹಣ ಇದೆ ಅಂದ್ರೆ ಅದು ಸಾಧ್ಯ ಇಲ್ಲ. ಇದು ಎಲ್ಲರಿಗೂ ಕೆಲಸ ಮಾಡುತ್ತೆ. ಅದೇನು ನಾವು ಮಾಡುವಂತಹ ಕಾರ್ಯ, ಆ ಕರ್ಮದ ಫಲ ಏನಿದೆ, ಕ್ರಿಯೆ ಪ್ರಕ್ರಿಯೆ ಅನ್ನೋ ಒಂದು ಏನು ಒಂದು ಲಾ ಅನ್ನೋದಿದೆಯೋ ಅದು ಎಲ್ಲರಿಗೂ ಸಹ ಕೆಲಸ ಮಾಡುತ್ತೆ ಅಲ್ವಾ. ಸೊ ಅದನ್ನ ನಾವು ಅನುಭವಿಸ್ಲೇಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದ್ರು ಹೇಳ್ತಾ ಇದ್ದಾರೆ. ಸೊ 11ನೇ ಶ್ಲೋಕದಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ, ಓದಿ ಇದನ್ನು. ಅನುವಾದ. ಬದುಕಿರುವಾಗ ಈ ದೇಹವು ಯಾರಿಗೆ ಸೇರಿದ್ದು? ಅದರ ಒಡೆಯನಿಗೋ ಅಥವಾ ತನಗೆ ಅಥವಾ ತಂದೆಗೆ ಅಥವಾ ತಾಯಿಗೆ ಅಥವಾ ಅಜ್ಜನಿಗೆ ಬಲಾತ್ಕಾರವಾಗಿ ಅದನ್ನು ಸೆಳೆದೊಯ್ಯುವವನಿಗೆ ಸೇರುತ್ತದೆಯೋ ಅಥವಾ ಅದನ್ನು ಕ್ರಯಕ್ಕೆ ಕೊಳ್ಳುವ ಗುಲಾಮರೊಡೆಯನಿಗೆ ಸೇರುತ್ತದೆಯೋ ಅಥವಾ ಅದನ್ನು ಅಗ್ನಿಯಲ್ಲಿ ದಹನ ಮಾಡುವ ಪುತ್ರರಿಗೆ ಸೇರುತ್ತದೆಯೋ? ಇಲ್ಲದಿದ್ದರೆ ದೇಹವನ್ನು ದಹನ ಮಾಡದಿದ್ದರೆ ಅದನ್ನು ಭಕ್ಷಿಸುವ ನಾಯಿಗೆ ಸೇರುತ್ತದೆಯೇ? ಹೀಗೆ ಅನೇಕ ಹಕ್ಕುದಾರರಿದ್ದಾರೆ. ಅವರಲ್ಲಿ ನ್ಯಾಯಯುತವಾದ ಹಕ್ಕುದಾರ ಯಾರು? ಇದನ್ನು ಅರಿತುಕೊಳ್ಳದೆ ದೇಹವನ್ನು ಪಾಪ ಕಾರ್ಯಗಳಿಂದ ಪೋಷಿಸಿಕೊಳ್ಳುವುದು ಒಳ್ಳೆಯದಲ್ಲ. ಹರೇ ಕೃಷ್ಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿ ನಾವು ಯೋಚನೆ ಮಾಡಿದ್ರೆ ಈ ದೇಹ ಯಾರಿಗ್ ಸೇರಿರೋದು ಅಲ್ವಾ. ಇದು ನಮ್ದು ಅಂತ ಅನ್ಕೋತಾ ಇದೀವಿ. ಸೊ ಅಂದ್ರೆ ನಮ್ಗ ಅಥವಾ ಇದನ್ನ ಕೊಟ್ಟಿರೋದು ಯಾರು? ನಮ್ಮ ತಂದೆ ತಾಯಿಗಳು. ಅಥವಾ ನಮ್ಗೆ ಇದು ವಂಶ ಪಾರಂಪರ್ಯವಾಗಿ ನಮ್ ಜೀನ್ಸ್ ಬರ್ಬೇಕಂದ್ರೆ ಅದು ನಮ್ಮ ತಾತ ಮುತ್ತಾತರಿಂದ ಬರ್ಬೇಕಾಗತ್ತೆ ಅಲ್ವಾ. ಅಥವಾ ಇದನ್ನ ನಮ್ಮನ್ನ ಎಳ್ಕೊಂಡು ಹೋಗ್ಬೇಕಾದ್ರೆ ಅದು ಯಮಧರ್ಮರಾಯನ ದೂತರು ಬರ್ತಾರೆ, ಅವ್ರಿಗೆ ಸಿಗುತ್ತಾ? ಅಥವಾ ನಾವು ಯಾರ್ದಾದ್ರೂ ಕೆಳಗಡೆ ಕೆಲಸ ಮಾಡ್ತಾರೆ, ಗುಲಾಮರಾಗಿ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಸೇರುತ್ತಾ? ಅಥವಾ ಅಗ್ನಿಯಲ್ಲಿ ದಹನ ಮಾಡುವಂತಹ ಪುತ್ರರಿಗೆ ಸೇರುತ್ತಾ? ಇಲ್ಲಾಂದ್ರೆ ಅದು ದಹನ ಮಾಡ್ದಲೇ ಇದ್ರೆ ಯಾರದನ್ನ ತಿಂತಾರೆ? ಈ ದೇಹವನ್ನ ನಾಯಿ ತಿನ್ನುತ್ತೆ, ನಾಯಿ, ನರಿಗಳು, ತೋಳಗಳು ತಿನ್ನುತ್ತೆ, ಅವ್ರಿಗೆ ಸೇರುತ್ತಾ? ಸೊ ಈ ತರ ಅನೇಕ ಹಕ್ಕುದಾರರಿದ್ದಾರೆ. ಸೊ ನಿಜವಾದ ಹಕ್ಕುದಾರ ಯಾರು ಅದನ್ನ ಅರ್ಥ ಮಾಡ್ಕೊಂಡಲೇ ಈ ದೇಹವನ್ನ ನಾವು, ಈ ದೇಹಕ್ಕೋಸ್ಕರ ನಾವು ಎಷ್ಟೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದೀವಿ. ಸೊ ಅದನ್ನು ಪಾಪ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ, ಪಾಪ ಕಾರ್ಯಗಳಿಂದ ನಾವು ಪೋಷಣೆ ಮಾಡ್ತಾ ಇದೀವಿ ದೇಹವನ್ನ. ಅದು ಒಳ್ಳೇದಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದ್ರೆ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ, ಓದಿ ಮಾತಾಜಿಯರ. ಓದ್ಲಾ ಮಾತಾಜಿ? ಓದಿ ಓದ್ಲ ಮಾತಾಜಿ. ಹರೇ ಕೃಷ್ಣ. ಓದಿ ಮಾತಾಜಿ, ಓದಿ. ಈ ಸಾಧಾರಣ ದೇಹವು ಅವ್ಯಕ್ತ ಪ್ರಕೃತಿಯಿಂದ ಸೃಷ್ಟಿಯಾಗಿದೆ, ಮತ್ತೆ ಅದು ಲಯವಾಗಿ ಪಂಚಭೂತಗಳಲ್ಲಿ ಲೀನವಾಗುತ್ತದೆ. ಆದುದರಿಂದ ಅದು ಪ್ರತಿಯೊಬ್ಬರ ಸಾಮಾನ್ಯ ಸೊತ್ತು. ಹೀಗಿರುವಾಗ ಮೂರ್ಖನಲ್ಲದೆ ಇನ್ನಾರು ತಾನೇ ಈ ಸತ್ತನ್ನು ತಮ್ಮದೆಂದು ಹಕ್ಕು ಸಾಧಿಸುತ್ತಾರೆ? ಕೇವಲ ತಮ್ಮ ಇಷ್ಟಪೂರ್ತಿಗಾಗಿ ಪ್ರಾಣಿವಧೆಯೇ ಅಥವಾ ಮುಂತಾದ ಪಾಪ ಕಾರ್ಯಗಳನ್ನು ಮಾಡುತ್ತಾ ದೇಹ ಪೋಷಣೆ ಮಾಡುತ್ತಾರೆ. ವ್ಯಕ್ತಿಯು ಧೂರ್ತನಾಗಿಲ್ಲದಿದ್ದರೆ ಅಂತಹ ಪಾಪ ಕಾರ್ಯಗಳನ್ನು ಮಾಡಲಾಗುವುದಿಲ್ಲ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ನೋಡಿ ಈ ದೇಹ ಎಲ್ಲೋಗುತ್ತೆ? ಇದು ದೇಹ ನಾವು ಮಾಡಲ್ಪಟ್ಟಿರೋದೇ ಈ ಪಂಚಮಹಾಭೂತಗಳಿಂದ ಅಲ್ವಾ. ಭೂಮಿ, ರಾಪ, ಅನಲೋ, ವಾಯು, ಕಂ, ಇದರಿಂದ ನಮ್ಮ ದೇಹ ಮಾಡಲ್ಪಟ್ಟಿದೆ. ಮತ್ತೆ ನಮ್ಮ ದೇಹವನ್ನ ಸುಟ್ಟಾಗ್ಲೂ ಅಥವಾ ಅದನ್ನ ಹೂಂಡಾಗ್ಲೂ ಸಹ ಏನಾಗುತ್ತೆ, ಅದು ಮತ್ತೆ ಪಂಚಭೂತದಲ್ಲೇ ಅದು ಲೀನ ಆಗತ್ತೆ ಅಲ್ವಾ. ಆದ್ರೆ ನಾವು ಮೂರ್ಖರಾಗಿರೋರು ಏನ್ ಅನ್ಕೋತೀವಿ, ಈ ದೇಹ ನನ್ನ ಸ್ವತ್ತು ಅನ್ಕೊಂಡು ಅದಕ್ಕೋಸ್ಕರ ನಾವು ಎಂತೆಲ್ಲ ಪಾಪ ಕಾರ್ಯಗಳನ್ನ ನಾವು ಮಾಡ್ತಾ ಇದೀವಿ ಅಲ್ವಾ. ಹರೇ ಕೃಷ್ಣ. ಓದಿ ಮಾತಾಜಿ 13ನೇದು ಅನುವಾದ. ಹರೇ ಕೃಷ್ಣ ಮಾತಾಜಿ. ನಾಸ್ತಿಕ ಮೂರ್ಖರು ಹಾಗೂ ಧೂರ್ತರು ತಮ್ಮ ಸಂಪತ್ತಿನ ಬಗೆಗೆ ಬಹಳ ಗರ್ವಿಷ್ಠರಾಗಿರುತ್ತಾರೆ. ಅವರು ವಸ್ತು ಸಂಗತಿಗಳನ್ನು ಯಥಾರೂಪದಲ್ಲಿ ನೋಡಲಾರರು. ಆದುದರಿಂದ ಅವರನ್ನು ದಾರಿದ್ರ್ಯಕ್ಕೆ ಮರಳಿಸುವುದೇ ಅವರ ಕಣ್ಣುಗಳಿಗೆ ಸೂಕ್ತ ಅಂಜನವಾಗುತ್ತದೆ. ಆಗ ಅವರು ವಸ್ತು ಸಂಗತಿಗಳನ್ನು ಯಥಾರೂಪದಲ್ಲಿ ನೋಡಲು ಸಾಧ್ಯವಾಗುತ್ತದೆ. ಕನಿಷ್ಠ ಪಕ್ಷ ಒಬ್ಬ ದರಿದ್ರ ವ್ಯಕ್ತಿ ದಾರಿದ್ರ್ಯದ ನೋವನ್ನು ಅರಿತುಕೊಳ್ಳಬಲ್ಲ. ಆದುದರಿಂದ ತನ್ನಂತೆ ಇತರರು ಯಾತನಾಮಯ ಸ್ಥಿತಿಯಲ್ಲಿ ಇರುವುದನ್ನು ಅವನು ಬಯಸುವುದಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಅಲ್ವಾ. ಅದಕ್ಕೆ ನೋಡಿ ಇಲ್ಲಿ ಏನನ್ನ ಹೇಳ್ತಾ ಇದ್ದಾರೆ. ಸೊ ಇವಾಗ ಯಾಕೆ ಅವರು ಗರ್ವಿಷ್ಠರಾಗಿದ್ದಾರೆ ಅಂತಂದ್ರೆ ಅವ್ರ ಸಂಪತ್ತಿನಿಂದ ಅವರು ಗರ್ವಿಷ್ಠರಾಗಿದ್ದಾರೆ. ಅದಕ್ಕೋಸ್ಕರ ಈಗ ಅವ್ರನ್ನ ಸರಿ ದಾರಿಗೆ ತರಬೇಕು ಅಂದ್ರೆ ಏನನ್ನ ಮಾಡ್ಬೇಕಾಗತ್ತೆ? ಅವ್ರನ್ನ ದಾರಿದ್ರ್ಯನನ್ನಾಗಿ ಮಾಡ್ಬೇಕಾಗತ್ತೆ. ಅದೇ ಸರಿಯಾದ ಮಾರ್ಗ ಅಲ್ವಾ. ಅವಾಗ ಅವ್ರಿಗೆ ಅವರ ಕಣ್ಣುಗಳು ತೆರೆಯುತ್ತೆ
ಅಲ್ವಾ? ಸೊ ಅದಕ್ಕೋಸ್ಕರನೇ ಇಲ್ಲಿ ನಾರದರು ಸಹ ಅದನ್ನೇ ಇವಾಗ ಅಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದರಿದ್ರ ವ್ಯಕ್ತಿ ಮಾತ್ರನೇ ಆ ದಾರಿದ್ರ ನೋವನ್ನ ಅರ್ಥ ಮಾಡ್ಕೋಬಲ್ಲ. ಇಲ್ಲಾಂದ್ರೆ ಬೇರೆಯವ್ರಿಗೆ ಎಷ್ಟೇ ಹೇಳಿದ್ರು ಆ ಸಂಪತ್ತಲ್ಲಿರುವಂತ ವ್ಯಕ್ತಿಗೆ ಏನನ್ನೇ ನಾವು ಅರ್ಥ ಮಾಡಿಸ್ಲಿಕ್ಕೆ ಹೋದ್ರೂ ಸಹ ಆ ಒಂದು ಗರ್ವದ ಒಂದು ಮದದಲ್ಲಿ ಇರೋದ್ರಿಂದ ಅವರು ಏನನ್ನೂ ಅವರು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ 14ನೇದು ಓದಿ ಮಾತಾಡಿ. ಓದ್ಲಾ ಮಾತಾಜಿ? ಓದಿ ಮಾತಾಡಿ. ಮುಳ್ಳು ಚುಚ್ಚಿಸಿಕೊಂಡವನು ಬೇರೆಯವರು ಮುಳ್ಳು ಚುಚ್ಚಿಸಿಕೊಂಡಾಗ ಅವರ ಮುಖವನ್ನು ನೋಡಿಯೇ ಅವರ ನೋವನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಈ ನೋವು ಎಲ್ಲರಿಗೂ ಸಮಾನವೆಂದು ತಿಳಿದ ಅವನು ಬೇರೆಯವರು ಆ ರೀತಿ ದುಃಖ ಪಡಬಾರದೆಂದು ಬಯಸುತ್ತಾನೆ. ಆದರೆ ಎಂದೂ ಮುಳ್ಳಿನಿಂದ ಚುಚ್ಚಿಸಿಕೊಳ್ಳದವನು ಈ ನೋವನ್ನು ಅರಿತುಕೊಳ್ಳಲಾರ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಡಿ. ನೋಡಿ, ಇಲ್ಲಿ ಪ್ರಭುಪಾದರು ಸಹ ಹೇಳ್ತಾ ಇದ್ದಾರೆ, ಸೊ ಬಂಜೆಗೆ ಹೆರಿಗೆ ನೋವು ಗೊತ್ತಾಗೋದಿಲ್ಲ ಅಲ್ವಾ? ಎಷ್ಟು ಅರ್ಥ ಮಾಡಿಸಿದ್ರು ಸಹ ಅವಳಿಗೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ತರನೇ ಸೊ ಇಲ್ಲಿ ಮುಳ್ಳು ಚುಚ್ಚಿಸ್ಕೊಂಡಿರೋರ್ಗೆ ಅಷ್ಟೇನೆ ಅದರ ದುಃಖ ಯಾತನೆ ಗೊತ್ತಾಗೋದು ಅಲ್ವಾ? ಯಾರು ಮುಳ್ಳಿನಿಂದ ಚುಚ್ಚಿಸ್ಕೊಂಡಿಲ್ಲ ಅವರಿಗೆ ಆ ನೋವು ಅರ್ಥಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಯಾರು ಸಂಪತ್ತಿನಿಂದ ತುಂಬಿದಾರೋ ಅವ್ರಿಗೆ ಈ ಒಂದು ಭಗವದ್ ಭಕ್ತಿ ಅಥವಾ ಈ ದೇಹದ ಬಗ್ಗೆ ಯಾವುದೇ ಒಂದು ಅರಿವನ್ನ ಕೊಟ್ರು ಸಹ ಅವ್ರಿಗೆ ಅರ್ಥ ಆಗೋದಿಲ್ಲ. 15ನೇ ಶ್ಲೋಕದ ಅನುವಾದ ಓದಿ ಮಾತಾಜಿ. ಓದ್ಲ ಮಾತಾಜಿ? ಓದಿ ಮಾತಾಜಿ. ಲೌಕಿಕವಾದ ಒಣ ಪ್ರತಿಷ್ಠೆಯಿಂದ ಮಾತಾಜಿ ಇದು ದರಿದ್ರನಾದವನು ಅನುವಾದ. ದರಿದ್ರನಾದವನು ತಾನಾಗಿಯೇ ಕೃತ ತಪಸ್ಸುಗಳನ್ನು ಮಾಡಬೇಕು, ಏಕೆಂದರೆ ಬೇರೆ ಏನನ್ನಾದರೂ ಪಡೆಯಲು ಅವನಲ್ಲಿ ಸಂಪತ್ತಿರುವುದಿಲ್ಲ. ಹೀಗೆ ಅವನ ಒಣ ಪ್ರತಿಷ್ಠೆಯು ನಾಶವಾಗಿರುತ್ತದೆ. ಸದಾ ಆಹಾರ, ಆಶ್ರಯ ಮತ್ತು ವಸ್ತ್ರಗಳ ಅವಶ್ಯಕತೆ ಅವನಿಗೆ ಇರುವುದರಿಂದ ದೈವಾನುಗ್ರಹದಿಂದ ದೊರೆತಷ್ಟರಿಂದಲೇ ಅವನು ತೃಪ್ತನಾಗಬೇಕು. ಇಂತಹ ಕಡ್ಡಾಯ ವ್ರತಗಳು ಅವನಿಗೆ ಒಳಿತನ್ನೇ ಮಾಡುತ್ತವೆ, ಏಕೆಂದರೆ ಅವು ಅವನನ್ನು ಪರಿಶುದ್ಧಗೊಳಿಸಿ ಮಿಥ್ಯಾಹಂಕಾರದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತದೆ. ಹರೇ ಕೃಷ್ಣ. ಧನ್ಯವಾದಗಳು. ಅಲ್ವಾ, ನಮ್ಗೆ ಕೃಷ್ಣ 18ನೇ ಅಧ್ಯಾಯದಲ್ಲಿ ಏನನ್ನ ಹೇಳಿದ್ದಾರೆ? ಸೊ ಇವಾಗ ವ್ಯಕ್ತಿ ಅವರು ಎಷ್ಟೇ ಅವರು ಆಧ್ಯಾತ್ಮಿಕವಾಗಿ ಮುಂದುವರೆದಿದ್ರು ಸಹ ಮಹಾತ್ಮ ಅಂತ ಹೇಳ್ತಾರೆ ಅಲ್ವಾ? ಮಹಾತ್ಮರನ್ನು ಸಹ ಈ ಯಜ್ಞ, ದಾನ, ತಪ ಇದನ್ನ ಮಾಡ್ಲೇಬೇಕು ಅಂತ ಹೇಳ್ತಾರೆ ಅಲ್ವಾ? ಪಾವನಾನಿ ಮನೀಷಿನಾಮ್ ಅಂತ ಹೇಳ್ತಾರೆ. ಯಜ್ಞ, ದಾನ, ತಪ, ಕ್ರಿಯಾ ಅದು ಪಾವನಾನಿ ಮನೀಷಿನಾಮ್ ಅಂತ. ಅದೇ ತರನೇ ಇಲ್ಲಿ ದರಿದ್ರನಾದನ್ನು ಸಹ ಏನನ್ನಾದ್ರೂ ಪಡಿಬೇಕು ಅಂತಂದ್ರೆ ಅವನು ತಪಸ್ಸನ್ನ ಮಾಡ್ಲೇಬೇಕಾಗತ್ತೆ ಅಲ್ವಾ? ಸೊ ನಾವು ತಪಸ್ಸಂದ್ರೆ ಏನಂತ ಅರ್ಥ ಮಾಡ್ಕೊಂಡ್ವಿ ನಾವು? ಆ ತಪಸ್ಸನ್ನ ನಮ್ಗೆ ಪ್ರಭುಪಾದ್ರು ಏನಂತ ಅರ್ಥ ಮಾಡಿಸ್ತಾರೆ? ತಪಸ್ಸಂದ್ರೆ ಏನು? ಭಕ್ತಿಯಿಂದ ನಿಷ್ಠೆಯಿಂದ ಮಾಡೋದು ಮಾತಾಜಿ. ಅದರ ಡೆಫಿನೇಷನ್ ಏನು? ತಪಸ್ ಅನ್ನೋದಕ್ಕೆ ಡೆಫಿನೇಷನ್ ಏನು? ತಪಸ್ಸು ಅಂದ್ರೆ ಒಂದೇ ಮನಸ್ಸಿನಿಂದ ಮಾತಾಜಿ. ನಾವೇನ್ ತಿಳ್ಕೊಂಡಿದೀವಿ ತಪಸ್ ಅಂದ್ರೆ ಏನು? ಯಾರಾದ್ರೂ ತಪಸ್ ಮಾಡಿದಾಗ ತುಂಬಾ ಸಂತೋಷ ಇರುತ್ತೆ ಅವ್ರಿಗೆ. ತಪಸ್ ಮಾಡ್ತಾ ಇರ್ಬೇಕಾದ್ರೆ ತುಂಬಾ ಸಂತೋಷ ಇರುತ್ತೆ, ತುಂಬಾ ಕಠಿಣವಾಗಿರುತ್ತೆ. ಮತ್ತೆ ಯಾಕೆ ಮಾಡ್ತಾರೆ ಅವರು ತಪಸ್ಸನ್ನ? ಯಾಕೆ ಮಾಡ್ಬೇಕದು ಕಠಿಣವಾಗಿರೋಂಥದನ್ನ? ಇವಾಗ ನಾವು ಶಿಕ್ಷೆ ಕೊಟ್ಟಾಗ ಅಲ್ಲೂ ಸಹ ಅದನ್ನು ತುಂಬಾ ಕಠಿಣವಾಗಿರುತ್ತೆ ಆ ಶಿಕ್ಷೆನೂ ಸಹ ಅಲ್ವಾ? ಈ ತಪಸ್ಸುನು ಸಹ ಅದೇ ತರನೇ ಇರುತ್ತೆ, ಕಠಿಣವಾಗಿರುತ್ತೆ ಅಲ್ವಾ? ಆದ್ರೂ ಸಹ ತಪಸ್ಸನ್ನ ಅದು ನಮ್ಗೆ ಮುಂದೆ ಏನೋ ಒಳ್ಳೇದನ್ನ ಕೊಡುತ್ತೆ ಅಂತ ಹೇಳ್ಬಿಟ್ಟು ತಪಸ್ ಮಾಡ್ತಾರೆ ಅಲ್ವಾ? ಒಂದೇ ಅಲ್ವಾ? ಏನಕ್ಕೆ ಬೇಕಾದ್ರೂ ನಾವು ಮಾಡ್ತೀವಿ ತಪಸ್ಸನ್ನ ಅಲ್ವಾ? ಇವಾಗ ವಿದ್ಯಾರ್ಥಿಗಳು ಸಹ ಓದೋದನ್ನು ಸಹ ತಪಸ್ಸಿನ ತರ ಅಲ್ವಾ? ನಾವ್ ಇವಾಗ ಅವ್ರೇನಾದ್ರು ಚೆನ್ನಾಗಿ ಮಾರ್ಕ್ಸ್ ತೆಗೆದ್ರೆ ಅಲ್ವಾ, ಔಟ್ ಆಫ್ ಔಟ್ ತೆಗೆದ್ರೆ ನಾವೇನಂತ ಹೇಳ್ತೀವಿ? ಅಯ್ಯೋ ತಪಸ್ ಮಾಡ್ಬಿಟ್ಟ ಅವನು ಅಂತ ಹೇಳ್ಬಿಟ್ಟು, ಅಷ್ಟು ಚೆನ್ನಾಗಿ ಓದ್ದ ಅಂತ ಹೇಳ್ಬಿಟ್ಟು ಅಲ್ವಾ? ತಪಸ್ ಅಂದ್ರೆ ಏನರ್ಥ? ಅದಕ್ಕೆ ಡೆಫಿನೇಷನ್ ಏನು ಅಂತಂದ್ರೆ ನಮಗ್ ನಾವೇ ಕಷ್ಟಪಡೋದು. ಬೇರೆ ಯಾರು ನಮ್ಗೆ ಹೇಳ್ತಾ ಇಲ್ಲ ಕಷ್ಟಪಡಿ ಅಂತ, ನಮಗ್ ನಾವೇ ಕಷ್ಟ ತಂದ್ಕೋತಾ ಇದ್ದೀವಿ ಅಂತಂದ್ರೆ ಅದರಿಂದ ನಮ್ಗೆ ಮುಂದೆ ಒಳ್ಳೇದಾಗತ್ತೆ ಅಂತ ಹೇಳ್ಬಿಟ್ಟು, ಮುಂದೆ ಯಶಸ್ಸು ಪಡಿತೀವಿ ಅಂತ ಹೇಳ್ಬಿಟ್ಟು ತಪಸ್ಸನ್ನ ನಾವಿಲ್ಲಿ ಮಾಡ್ತಾ ಇರೋದು ಅಲ್ವಾ? ಲೌಕಿಕ ಸ್ಥಿತಿಯಿಂದ ಮುಕ್ತಗೊಳಿಸುತ್ತೆ ತಪಸ್ಸು. ಹೌದು. ಸೊ ಅದಕ್ಕೋಸ್ಕರ ತಪಸ್ಸನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟೆ ನಮ್ಗೆ ಇಲ್ಲಿ ಹೇಳ್ತಾರೆ. ಅದು ನಮ್ಮನ್ನ ಶುದ್ಧನನ್ನಾಗಿ ಮಾಡುತ್ತೆ. ಯಾಕಂದ್ರೆ ನಾವು ತಪಸ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ನಾವಲ್ಲಿ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ತಾ ಇದೀವಿ ಅಲ್ವಾ? ನೋಡಿ, ಇವಾಗ ವಿದ್ಯಾರ್ಥಿಗಳು ಅವ್ರು ಇವಾಗ ಚೆನ್ನಾಗಿ ಓದ್ಬೇಕು ಅಂದ್ರೆ ಟಿವಿ ನೋಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ, ಮೊಬೈಲ್ ನೋಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅಲ್ವಾ? ಅವರು ಇಂದ್ರಿಯಗಳನ್ನ ನಿಗ್ರಹಿಸ್ತಾ ಇದಾರೆ ಅಲ್ಲಿ. ಅಥವಾ ಯಾವ್ದೋ ಒಂದು ಪಾರ್ಟಿಗೆ ಹೋದ್ರೆ ಆಗೋದಿಲ್ಲ, ಕ್ರಿಕೆಟ್ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಇಂದ್ರಿಯಗಳನ್ನ ನಿಗ್ರಹಿಸ್ತಾ ಇದಾರೆ. ನಾವ್ ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕಂತಾನೆ ಹೇಳೋದು ಅಲ್ವಾ? ಸೊ ಅದಕ್ಕೋಸ್ಕರ ತಪಸ್ ಮಾಡಿದ್ರೆ ಏನಾಗುತ್ತೆ? ಅದು ನಮ್ಮನ್ನ ಪಾವನಗೊಳಿಸುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಸಂಡೇನೂ ಅಷ್ಟೇ ಅಲ್ವಾ? ಸಂಡೇ ಅಂದ್ರೆ ನಮ್ಗೆ ಹೆಂಗಿರುತ್ತೆ? ಆರಾಮಾಗಿರ್ಬೇಕು, ನಮ್ಗೆ ಏನಿರ್ಬಾರ್ದು ಅಂದ್ರೆ ನಾವಿಲ್ಲಿ ಇವಾಗ ಸಂಡೇನೂ ನಾವಿಲ್ಲಿ ಭಗವಂತನ ಬಗ್ಗೆ ನಾವು ಕೇಳಲಿಕ್ಕೆ ನಾವು ಕುತ್ಕೊಂಡಿದೀವಿ ಅಲ್ವಾ? ಅದು ತಪಸ್ಸೇನೆ. ನಮ್ಮ ಇಂದ್ರಿಯಗಳನ್ನ ನಾವು ನಿಗ್ರಹಿಸ್ತಾ ಇದೀವಿ. ನಾವ್ ಏನ್ ಬೇಕಾದ್ರೂ ಮಾಡ್ಬೋದಾಗಿತ್ತು ಈಗ ಅಲ್ವಾ? ಅದು ನಮ್ಮನ್ನ ಪಾವನಗೊಳಿಸುತ್ತೆ, ಅದು ನಮ್ಮನ್ನ ಪರಿಶುದ್ಧಗೊಳಿಸ್ತಾ ಹೋಗುತ್ತೆ ಅದು
ಹರೇ ಕೃಷ್ಣ. ಇದನ್ನು ಓದಿ ಮಾತಾಜಿ. ಹರೇ ಕೃಷ್ಣ ದರಿದ್ರನು ಸದಾ ಮಾತಾಜಿ. ಹಸಿದುಕೊಂಡಿದ್ದು ಓದಿ ಓದಿ. ದರಿದ್ರನು ಸದಾ ಹಸಿದುಕೊಂಡಿದ್ದು ಸಾಕಷ್ಟು ಆಹಾರಕ್ಕಾಗಿ ಹಪಹಪಿಸುತ್ತಾ ಕ್ರಮೇಣ ದುರ್ಬಲವಾಗುತ್ತಾ ಹೋಗುತ್ತಾನೆ. ಸಾಮರ್ಥ್ಯವು ಕುಗ್ಗಿ ಅವನ ಇಂದ್ರಿಯಗಳು ತಾವಾಗಿಯೇ ಶಮನಗೊಳ್ಳುತ್ತವೆ. ಆದ್ದರಿಂದ ದರಿದ್ರನು ಹಾನಿಕಾರಕವಾದ ಈರ್ಷ್ಯಾ ಕೃತ್ಯಗಳನ್ನು ಮಾಡಲು ಅಸಮರ್ಥನಾಗುತ್ತಾನೆ. ಅಂದರೆ ಅಂತ ವ್ಯಕ್ತಿಯು ಸಾಧು ಪುರುಷರು ಸ್ವ ಇಚ್ಛೆಯಿಂದ ಅಂಗೀಕರಿಸುವ ವೃತ ತಪಸ್ಸುಗಳ ಫಲಗಳನ್ನು ತಾನಾಗಿಯೇ ಪಡೆಯುತ್ತಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಯಾವಾಗ್ಲೂ ನಾಮನಿಶ್ವಾಸ ಪ್ರಭುಜಿಗಳು ಈ ಮನಸ್ಸನ್ನ ನಿಗ್ರಹಿಸ್ಲಿಕ್ಕೆ ಅವ್ರು ಯಾವಾಗ್ಲೂ ಒಂದು ಎಕ್ಸಾಂಪಲ್ ಅನ್ನ ಕೊಡ್ತಾ ಇರ್ತಾರೆ. ಏನು ಅಂತಂದ್ರೆ, ಸೊ ನಾವು ನೋಡಿರೋ ಹಾಗೇನೆ ಸರ್ಕಸ್ ಅಲ್ಲಿ ನಾವು ಸಿಂಹಗಳನ್ನ ನೋಡ್ತೀವಿ ಅಲ್ವಾ. ಸರ್ಕಸ್ ಅಲ್ಲಿ ಸಿಂಹ ಅಂದ್ರೆ ನಾವು ಹತ್ರ ಹೋಗ್ಲಿಕ್ಕೂ ನಾವು ಭಯ ಪಡ್ಕೋತೀವಿ ಅಲ್ವಾ. ಅದರ್ವೈಸ್ ಆದ್ರೆ ಅಲ್ಲಿ ಸರ್ಕಸ್ ಅಲ್ಲಿ ಏನಾಗುತ್ತೆ, ಅಲ್ಲಿ ಆ ಮಾಸ್ಟರ್, ಅವನು ರಿಂಗ್ ಮಾಸ್ಟರ್ ಅಂತ ನಾವ್ ಏನ್ ಹೇಳ್ತೀವೋ, ಅವನ ಏನ್ ಹೇಳ್ತಾನೋ ಆತರ ಈ ಸಿಂಹ ಮಾಡ್ತಾ ಇರುತ್ತೆ ಅಲ್ವಾ. ಆ ಸಿಂಹನವನ್ನ ಪಳಗಿಸ್ಬೇಕಂತಂದ್ರೆ ಎಷ್ಟು ಕಷ್ಟ ಆಗತ್ತೆ ಅಲ್ವಾ. ಅದಕ್ಕೆ ಅವ್ರು ಫಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಸಿಂಹಕ್ಕೆ ಆಹಾರವನ್ನ ಕೊಡೋದು ನಿಲ್ಲಿಸ್ತಾರಂತೆ. ಸೊ ನಿಲ್ಲಿಸಿದಾಗ ಅದು ತುಂಬಾ ಕೃಶವಾಗಿ ಹೋಗ್ಬಿಡುತ್ತಂತೆ. ಅದಾದ್ಮೇಲೆ ಅದಕ್ಕೆ ಏನು ಒಂದು ಗರ್ಜನೆ ಮಾಡ್ಲಿಕ್ಕೂ ಆಗೋದಿಲ್ಲ. ಅಂತಹ ಸ್ಥಿತಿಗೆ ಬಂದಾಗ ಅವರು ಸ್ವಲ್ಪನೇ ಮಾಂಸವನ್ನ ಕೊಡ್ಲಿಕ್ಕೆ ಅವರು ಶುರು ಮಾಡ್ತಾರಂತೆ. ಅಂದ್ರೆ ಅವಾಗ ಸಿಂಹಕ್ಕೆ ಅರ್ಥ ಆಗುತ್ತೆ, ಓ ನನಗೆ ಆಹಾರ ಬೇಕು ಅಂತಂದ್ರೆ ಇವ್ರು ಏನ್ ಹೇಳ್ತಾರೋ ಆಗ ಅದು ಕೇಳಿದ್ರೆ ಅಷ್ಟೇನೆ ನನಗೆ ಈ ಆಹಾರ ಸಿಗೋದು ಅಂತ ಹೇಳ್ಬಿಟ್ಟು ಗೊತ್ತಾಗುತ್ತಂತೆ. ಸೊ ಅಂದ್ರೆ ಆ ಒಂದು ನಮ್ಮ ಇಂದ್ರಿಯಗಳೆಲ್ಲ ಯಾವಾಗ ಅದು ವೀಕ್ ಆಗುತ್ತೋ ಅವಾಗ ಏನಾಗುತ್ತೆ, ನಾವ್ ಇವಾಗ ಅವ್ರು ಬೇರೆಯವರು ಅಥವಾ ನಮ್ಮ ಮಾಸ್ಟರ್ ಅಂತ ಏನ್ ಹೇಳ್ತೀವೋ ಅವ್ರು ಹೇಳ್ದಂಗೆ ನಾವು ಕೇಳಿಕ್ಕೆ ನಾವು ಶುರು ಮಾಡ್ತೀವಿ ಅಲ್ವಾ. ಅದೇ ತರನೇ ಇಲ್ಲಿ ನೋಡಿ, ದರಿದ್ರನಾದವನು ಅವನು ಏನಾಗ್ತಾ ಇದೆ, ಅವನಿಗೆ ಇವಾಗ ಆಹಾರ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಅವನ ಇಂದ್ರಿಯಗಳು ಇವಾಗ ತುಂಬಾ ಕೃಶವಾಗ್ತಾ ಹೋಗ್ತಾ ಇದೆ. ಅವ್ನು ಇವಾಗ ಏನೋ ಒಂದು ಕೆಟ್ಟ ಕೆಲಸ ಮಾಡ್ಬೇಕಂದ್ರೂ ಅವನಿಗೆ ಆಗ್ತಾ ಇಲ್ಲ ಅಲ್ವಾ. ನೋಡಿ, ಅವನಿಗೆ ಇವಾಗ ದರಿದ್ರನಾದವನಿಗೆ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಂತಹ ಸ್ಥಿತಿಗೆ ಬರ್ತಾನೆ. ಈ ಸ್ಥಿತಿ ಹೇಗೆ ಅಂತಂದ್ರೆ, ಸಾಧು ಸತ್ಪುರುಷರು ಅವ್ರಿವಾಗ ತಪಸ್ಸನ್ನ ಮಾಡ್ತಾ ಇದಾರೆ. ಅವರೇ ಸ್ವ ಇಚ್ಛೆಯಿಂದ ಮಾಡುವಂತ ತಪಸ್ ಮಾಡಿದಾಗ ಬರುವಂತಹ ಫಲನೂ ಸಹ ಇದಕ್ಕೆ ಈಕ್ವಲ್ ಆಗಿರುತ್ತೆ. ಅವರು ಸಹ ಇಂದ್ರಿಯಗಳನ್ನ ನಿಗ್ರಹಿಸ್ತಾ ಇದ್ದಾರೆ. ಇಲ್ಲೂ ಸಹ ದರಿದ್ರನಾಗಿರೋ ವ್ಯಕ್ತಿನೂ ಸಹ ಇಂದ್ರಿಯಗಳನ್ನ ಅವನಿಗೆ ಇನ್ನೇನು ಇಲ್ಲ ಅವಕಾಶ, ಅದಕ್ಕೋಸ್ಕರ ಅವನು ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕಾಗ್ತಾ ಇದೆ. ಸೊ ಇವಾಗ ಇಬ್ರು ಸಹ ಅಲ್ಲಿ ಕೆಟ್ಟ ಕೆಲಸವನ್ನ ಅವರು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ದರಿದ್ರನಾದವನು ಸಹ ಈಗ ಸಾಧು ಸತ್ಪುರುಷರು ಮಾಡುವಂತಹ ವ್ರತ ಫಲಗಳನ್ನ ಅವನಿವಾಗ ತಾನಾಗೇನೆ ಪಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರು ಹೇಳ್ತಾ ಇದ್ದಾರೆ. 17ನೇ ಶ್ಲೋಕ. ಹರೇ ಕೃಷ್ಣ. ಸಾಧು ಪುರುಷರು ದರಿದ್ರರೊಡನೆ ಮುಕ್ತವಾಗಿ ವ್ಯವಹರಿಸುತ್ತಾರೆ, ಆದರೆ ಶ್ರೀಮಂತರೊಡನೆ ಇದು ಸಾಧ್ಯವಿಲ್ಲ. ಸಾಧು ಪುರುಷರ ಸಹವಾಸದಿಂದ ದರಿದ್ರನು ಶೀಘ್ರದಲ್ಲಿಯೇ ಲೌಕಿಕ ಕಾಮನೆಗಳಲ್ಲಿ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಅವನ ಹೃದಯಾಂತರಾಳದಲ್ಲಿರುವ ಕಲ್ಮಶಗಳು ತೊಳೆದು ಹೋಗುತ್ತವೆ. ಹರೇ ಕೃಷ್ಣ. ಕೃಷ್ಣ ಅಲ್ವಾ. ಸೊ ಇವಾಗ ಮಗುನು ಅಷ್ಟೇ ಅಲ್ವಾ. ಮಗು ಇವಾಗ ಸುಮ್ಮನೆ ಇದ್ರೆ ಅಮ್ಮ ಆ ಕೆಲಸ ಮಾಡ್ಕೊಂಡಿರ್ತಾಳೆ ಅಡುಗೆ ಮನೆಯಲ್ಲಿ. ಅದೇ ಮಗು ಅಳ್ತಾ ಇದ್ರೆ ಏನ್ ಮಾಡ್ತಾಳೆ ಅಲ್ವಾ, ಓಡ್ಕೊಂಡ್ ಬರ್ತಾಳೆ. ಅಂದ್ರೆ ಇವಾಗ ಮಗು ಕೇಳ್ತಾ ಇದೆ, ಹಸುವಾಗ್ತಾ ಇದೆ ಅಂತ ಹೇಳ್ಬಿಟ್ಟು, ಅಥವಾ ಏನೋ ಒಂದು ಬೇಕು ಮಗುಗೆ ಅಂತ ಮಗು ಹತ್ತದಾಗ ಏನಾಗುತ್ತೆ, ಅಮ್ಮ ಓಡ್ಕೊಂಡ್ ಬರ್ತಾಳೆ. ಸೊ ಅದೇ ತರನೇ ಇವಾಗ ದಾರಿದ್ರ್ಯದಲ್ಲಿ ಇರೋರ್ಗೆ ಏನು, ಇವಾಗ ಅವ್ರಿಗೆ ಯಾರೇ ಏನೇ ಒಂದು ಮಾತನ್ನ ಹೇಳಿದಾಗ ಅದು ಅವರು ಅದನ್ನ ಫಾಲೋ ಮಾಡ್ಲಿಕ್ಕೆ ಅವರು ತಯಾರಾಗಿರ್ತಾರೆ ಅಲ್ವಾ. ಆದ್ರೆ ಶ್ರೀಮಂತಿಕೆ ಇರೋರು ಅಥವಾ ಗರ್ವದಲ್ಲಿ ಇರೋರು ಯಾರ ಮಾತನ್ನು ಅವರು ಫಾಲೋ ಮಾಡ್ಲಿಕ್ಕೆ ಅವರು ಒಪ್ಪಿಲ್ಲ, ಕೇಳಿಸ್ಕೊಳೋದಿಲ್ಲ ಅವರು ಅಲ್ವಾ. ಕೇಳಿಸ್ಕೊಳ್ಳೋಂತ ಪೇಷನ್ಸ್ ಇರೋದಿಲ್ಲ. ಅಕಸ್ಮಾತ್ ಕೇಳಿಸ್ಕೊಂಡ್ರು ಸಹ ಅದನ್ನ ಅವರು ಫಾಲೋನು ಸಹ ಅವರು ಮಾಡೋದಿಲ್ಲ. ಸೊ ಅದೇ ತರ ಅದಕ್ಕೋಸ್ಕರ ಇಲ್ಲಿ ಏನನ್ನ ಹೇಳ್ತಾ ಇದ್ರೆ, ಆ ದರಿದ್ರ ವ್ಯಕ್ತಿಯಲ್ಲಿರುವಂತಹ ಹೃದಯದಲ್ಲಿರುವಂತಹ ಕಲ್ಮಶಗಳೆಲ್ಲನೂ ಸಹ ತೊಳೆದು ಹೋಗುತ್ತೆ ಅವ್ರೇನಾದ್ರೂ ಸಾಧು ಸತ್ಪುರುಷರ ಸಹವಾಸಕ್ಕೆ ಬಂದ್ರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದರ ಭಾವಾರ್ಥಗಳೆಲ್ಲನೂ ಸಹ ತುಂಬಾ ಚೆನ್ನಾಗಿದೆ. ನಿಮ್ಗೆ ಸಮಯ ಇದ್ರೆ ನೀವು ಓದಿ. ಹರೇ ಕೃಷ್ಣ ಮಾತಾಜಿ. 18ನೇದ್ರದ್ದು ಓದಿ, ಅನುವಾದ ಓದಿ. ಓದ್ಲಾ ಮಾತಾಜಿ? ಓದಿ ಓದ್ಲಾ ಮಾತಾಜಿ? ಉಮಾದೇವಿ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸಾಧು ಪುರುಷನು ದಿನದ 24 ಗಂಟೆಯು ಕೃಷ್ಣನನ್ನು ಕುರಿತೇ ಧ್ಯಾನ ಮಾಡುತ್ತಿರುತ್ತಾರೆ. ಅವರಿಗೆ ಬೇರೆ ಯಾವುದೇ ಆಸಕ್ತಿ ಇಲ್ಲ. ಜನರು ಅಂತಹ ಶ್ರೇಷ್ಠ ಆಧ್ಯಾತ್ಮಿಕ ವ್ಯಕ್ತಿಗಳ ಸಹಚರ್ಯವನ್ನು ಏಕೆ ಉಪೇಕ್ಷಿಸುತ್ತಾರೆ? ಬಹುಪಾಲ ಗರ್ವಿಷ್ಠರು, ಶ್ರೀಮಂತರು ಆದ ಭಕ್ತರಲ್ಲದವರ ಆಶ್ರಯ ಮಾಡಿ ಪ್ರಾಪಂಚಿಕರ ಸಹವಾಸವನ್ನು ಏಕೆ ಮಾಡುತ್ತಾರೆ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಇವಾಗ ನಮಗೆ ಭಗವದ್ಗೀತೆಯಲ್ಲಿ ಆ ಚತುಶ್ಲೋಕಿ ಭಗವದ್ಗೀತಾದಲ್ಲಿ ಏನನ್ನ ಹೇಳಿದರೆ, 2ನೇ ಚತುಶ್ಲೋಕಿ ಏನನ್ನ ಹೇಳುತ್ತೆ? ಹರೇ ಕೃಷ್ಣ. ಮದ್ಗತ ಪ್ರಾಣಃ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಅಲ್ವಾ. ಸೊ ಇವಾಗ ಯಾರಾದ್ರೂ ಭಕ್ತರ ಜೊತೆ ಸೇರ್ಕೊಂಡಾಗ ಅವ್ರು ಏನ್ ಮಾಡ್ತಾರೆ, ಅವರು ಲೌಕಿಕವಾದದ್ದು ಯಾವ್ದನ್ನು ಅವರು ಮಾತಾಡೋದಿಲ್ಲ ಅಲ್ವಾ. ಅವ್ರು ಯಾವಾಗ್ಲೂ ಸಹ ಭಗವಂತನ ಬಗ್ಗೆನೇ ಮಾತಾಡೋದವ್ರು.
ಅದನ್ನ ಮಾತಾಡ್ತಾ ಅವ್ರಿಗೆ ತುಂಬಾ ಬಹು ತೃಪ್ತಿ ಮತ್ತೆ ಆನಂದವನ್ನ ಅವರು ಪಡಿತಾರೆ ಅಲ್ವಾ. ಸೊ ಅದಕ್ಕೆ ನೋಡಿ ಇಲ್ಲಿ ಸಾಧು ಸತ್ಪುರುಷರು ಅವರು 24 ಗಂಟೆನೂ ಭಗವಂತನನ್ನ ಕುರಿತೇ ಅವರು ಧ್ಯಾನ ಮಾಡ್ತಾ ಇರ್ತಾರೆ. ಅವ್ರಿಗೆ ಬೇರೆ ಯಾವುದೇ ಆಸಕ್ತಿ ಇಲ್ಲ. ಮತ್ತೆ ಅವ್ರಿಗೆ ಯಾರು ಶ್ರೀಮಂತರು ಅವ್ರ ಬಗ್ಗೆ ಅವರ ಸಹವಾಸ ಮಾಡ್ಬೇಕು ಅಂತಾನು ಅವ್ರಿಗೆ ಅನ್ಸೋದಿಲ್ಲ. ನಾವು ಚೈತನ್ಯ ಮಹಾಪ್ರಭುಗಳನ್ನ ನೋಡಿದ್ವಿ ಅಲ್ವಾ. ಪ್ರತಾಪರುದ್ರ ಮಹಾರಾಜ ಅವರು ಅವ್ರನ್ನ ಭೇಟಿ ಆಗ್ಬೇಕು ಅಂದ್ರೂ ಸಹ ಅವರು ಒಪ್ಕೋತಾರ. ಎಷ್ಟೆಲ್ಲ ಎಲ್ಲರೂ ಪ್ರಯತ್ನ ಪಡ್ತಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳ ಆಪ್ತ ಸಹಚರರು ಯಾರೆಲ್ಲ ಇರ್ತಾರೋ ಅವರೆಲ್ಲರೂ ಸಹ ಎಷ್ಟು ಪ್ರಯತ್ನ ಪಡ್ತಾರೆ ಹೇಗಾದ್ರೂ ಮಾಡಿ ಮಹಾರಾಜನನ್ನ ಇವ್ರಿಗೆ ಭೇಟಿ ಮಾಡಿಸ್ಬೇಕಂತಂದ್ರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅವರು ಒಪ್ಕೊಳೋದೇ ಇಲ್ಲ ಅಲ್ವಾ. ಯಾಕಂದ್ರೆ ಸನ್ಯಾಸಿಗೆ ಆ ಒಂದು ರಾಜನ ಜೊತೆ ಯಾವ ಸಂಪರ್ಕ ಇದೆ ಅಲ್ವಾ. ಸೊ ನನಗೆ ಬೇಕಾಗಿಲ್ಲ ಅವರ ಜೊತೆ ನಾನು ಮಾತಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಶ್ಲೋಕ 19 ಓದಿ ಮಾತಾಜಿ. ಅನುವಾದ. ಆತ್ಮೀಯ ಎಂಬ ಮದ್ಯವನ್ನು ಸೇವಿಸಿ ಮತ್ತರಾಗಿರುವ ಈ ಇಬ್ಬರು ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸಲು ಅಸಮರ್ಥರಾಗಿದ್ದಾರೆ. ಸ್ವರ್ಗ ಸಂಪತ್ತಿನ ಮದದಿಂದ ಕುರುಡರಾಗಿದ್ದಾರೆ, ಸ್ತ್ರೀ ಲಂಪಟರಾಗಿದ್ದಾರೆ. ಆದುದರಿಂದ ಅವರ ಒಣ ಪ್ರತಿಷ್ಠೆಯಿಂದ ಅವರಿಬ್ಬರನ್ನು ನಾನು ಬಿಡುಗಡೆ ಮಾಡುತ್ತೇನೆ. ಹರೇ ಕೃಷ್ಣ ಮಾತೆ. ಧನ್ಯವಾದ. ನೋಡಿ ಇವಾಗ ನಾರದರಿಗೆ ಅದಕ್ಕೆ ಅವ್ರಿಗೆ ಅನಿಸ್ತಾ ಇದೆ ಅಲ್ವಾ, ಇವ್ರಿಬ್ರಿಗೂ ಸಹ ಇಂದ್ರಿಯಗಳನ್ನ ನಿಯಂತ್ರಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಇವಾಗ ದಾರಿದ್ರ್ಯತೆಯಲ್ಲಿ ಇಲ್ಲ ಅವರು ಅಲ್ವಾ. ದಾರಿದ್ರ್ಯತೆಯಲ್ಲಿ ಇರೋರಿಗೆ ಅಷ್ಟೇನೆ ಇವಾಗ ಇಂದ್ರಿಯಗಳನ್ನ ನಿಗ್ರಹಿಸ್ಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಅವರು ತಪಸ್ಸನ್ನ ಆಚರಿಸ್ಬೇಕು. ಸಾಧು ಸತ್ಪುರುಷರು ಹೇಗೆ ತಪಸ್ಸನ್ನ ಆಚರಿಸ್ತಾರೋ ಅವ್ರಿಗೆ ಮಾತ್ರನೇ ಇಂದ್ರಿಯ ನಿಗ್ರಹವನ್ನ ಮಾಡ್ಲಿಕ್ಕೆ ಸಾಧ್ಯ. ಆದ್ರೆ ಇವ್ರಿಬ್ರು ಏನಾಗ್ತಾ ಇದೆ ಇವಾಗ, ಅವ್ರು ಇವಾಗ ದಾರಿದ್ರ್ಯದಲ್ಲೂ ಇಲ್ಲ ಮತ್ತೆ ತಪಸ್ಸನ್ನು ಅವ್ರು ಮಾಡ್ತಾ ಇಲ್ಲ. ಸೊ ಅದಕ್ಕೆ ಅವ್ರಿಗೆ ಇಂದ್ರಿಯಗಳನ್ನ ನಿಗ್ರಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಅವ್ರು ಇವಾಗ ಸಂಪತ್ತಿನಿಂದ ಅವರು ಕುರುಡರಾಗಿದ್ದಾರೆ. ಮತ್ತೆ ಅವ್ರಿಗೆ ಏನು ಮದ್ಯ ಮಾನಿನಿ ಅವರ ಸಹವಾಸ ಬೇಕಾಗಿದೆ. ಅದಕ್ಕೋಸ್ಕರ ನಾವು ಇವರಿಬ್ರು ಸಹ ಅಂತಹ ಒಂದು ದೇಹದಿಂದ ಬಂದಿರುವಂತಹ ಒಂದು ಪ್ರತಿಷ್ಠೆ ಏನಿದೆ ಅದನ್ನ ಒಣ ಪ್ರತಿಷ್ಠೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಒಣ ಪ್ರತಿಷ್ಠೆಯಿಂದ ನಾನು ಇವ್ರನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನಾರದರು ಯೋಚನೆ ಮಾಡ್ತಾ ಇದ್ದಾರೆ. ನೋಡಿ ಆ ಸಾಧು ಸತ್ಪುರುಷರು ಯಾರಾದ್ರೂ ಏನಾದ್ರೂ ತಪ್ಪನ್ನ ಮಾಡಿದ್ರು ಸಹ ಅವ್ರಿಗೆ ಒಳ್ಳೇದೇ ಆಗುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ. ನಮ್ಗಿದೊಂದು ಏನು ಅರ್ಥ ಮಾಡಿಸ್ತಾ ಇದೆ ಇವಾಗ ನಾವು. ಅದಕ್ಕೇನೆ ನಾವು ಯಾರ ಜೊತೆ ಒಡನಾಟ ಇಟ್ಕೋಬೇಕು ಅನ್ನೋದು ಸಹ ತುಂಬಾ ಮುಖ್ಯ ಆಗತ್ತೆ. ಹರೇ ಕೃಷ್ಣ. ಇದನ್ನ ಯಾರಾದ್ರೂ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಅನುವಾದ. ನಳಕೂವರ ಮತ್ತು ಮಣಿಗ್ರೀವರೆಂಬ ಈ ತರುಣರು ಸುದೈವದಿಂದ ಮಹಾನ್ ದೇವತೆಯಾದ ಕುಬೇರನ ಮಕ್ಕಳು. ಆದರೆ ಒಣಪ್ರತಿಷ್ಠೆಯಿಂದ ಮತ್ತು ಮದ್ಯಪಾನದ ಮತ್ತಿನಿಂದ ಅವರು ಎಷ್ಟು ಅಧಪತನ ಹೊಂದಿದ್ದರೆಂದರೆ ತಾವು ನಗ್ನರಾಗಿದ್ದರೂ ಅದನ್ನು ಅರಿತಿರಲಿಲ್ಲ. ಆದುದರಿಂದ ಅವರು ಮರಗಳಂತಿದ್ದುದರಿಂದ ಮರಗಳು ನಗ್ನವಾಗಿದ್ದರೂ ಅದನ್ನು ಅರಿತಿರುವುದಿಲ್ಲ. ಆ ತರುಣರಿಬ್ಬರು ಮರಗಳ ರೂಪವನ್ನು ಪಡೆಯಬೇಕು, ಇದೇ ಸೂಕ್ತವಾದ ಶಿಕ್ಷೆ. ಆದರೂ ಅವರು ಮರಗಳಾದ ಮೇಲೆ ಅದರಿಂದ ಬಿಡುಗಡೆ ಪಡೆಯುವವರೆಗೆ ನನ್ನ ಅನುಗ್ರಹದಿಂದಾಗಿ ಇಂದಿನ ಪಾಪ ಕಾರ್ಯಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುತ್ತಾರೆ. ಅಷ್ಟಲ್ಲದೆ ನನ್ನ ವಿಶೇಷ ಅನುಗ್ರಹದಿಂದ ದೇವತೆಗಳ ಲೆಕ್ಕದಲ್ಲಿ 100 ವರ್ಷಗಳ ಅವಧಿಯ ಅನಂತರ ಅವರು ದೇವೋತ್ತಮ ಪರಮಪುರುಷನಾದ ವಾಸುದೇವನನ್ನು ಪ್ರತ್ಯಕ್ಷವಾಗಿ ಕಾಣುತ್ತಾರೆ. ಹೀಗೆ ಅವರು ಭಕ್ತರಾಗಿ ತಮ್ಮ ನಿಜವಾದ ಸ್ಥಾನವನ್ನು ಮರಳಿ ಪಡೆಯುತ್ತಾರೆ. ಹರೇ ಕೃಷ್ಣ. ಧನ್ಯವಾದ. ನೋಡಿ ಇದರಲ್ಲಿ ಫುಲ್ ನಮ್ಗೆ ಡೀಟೇಲ್ ಆಗಿ ನಮ್ಗೆ ಇಲ್ಲಿ ಇದೆಲ್ಲ ಅರ್ಥ ಆಗ್ತದೆ ನಾರದರ ಮನಸ್ಥಿತಿ ಅಲ್ವಾ. ಸೊ ನಾರದರು ಅವರು ಇದೇನಿದು ನಾನು ಮಹಾನ್ ಏನು ಮುನಿ ಆದ್ರೂ ಸಹ ಇವರು ನನ್ನನ್ನ ಅಗೌರವದಿಂದ ಕಾಣ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನೋ ಒಂದು ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಹೇಳ್ಬಿಟ್ಟು ಅವ್ರು ಬಯಸ್ತಾ ಇಲ್ಲ ಅಲ್ವಾ. ನೋಡಿ ಆದ್ರೂ ಸಹ ಅವ್ರಿಗೆ ಏನು ಈ ಒಂದು ಲೌಕಿಕವಾಗಿ ಮುಳುಗೋಗಿದ್ದಾರೆ ಅವರು. ಅದರಿಂದ ಅವ್ರನ್ನ ಬಿಡುಗಡೆ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಯೋಚನೆ ಮಾಡ್ತಿದ್ದಾರೆ. ಅವ್ರು ಇವಾಗ ನಗ್ನರಾಗಿದ್ದಾರೆ. ಸೊ ಇವಾಗ ನಮ್ಗೆ ಭಗವದ್ಗೀತೆಯಲ್ಲೂ ಸಹ ನಾವು ಅದನ್ನೇ ತಿಳ್ಕೊಂಡಿರೋದು ಅಲ್ವಾ. ನಾವು ಈ ಜೀವನದಲ್ಲಿ ನಾವು ಯಾವ ತರ ನಾವು ಕರ್ಮಗಳನ್ನ ಮಾಡ್ತೀವೋ ಅದಕ್ಕನುಗುಣವಾದ ಒಂದು ದೇಹವನ್ನ ನಾವು ಮುಂದಿನ ಜನ್ಮದಲ್ಲಿ ನಾವು ಪಡಿತೀವಿ ಅಲ್ವಾ. ಇವಾಗ ನವಲಕುವರ ಮತ್ತೆ ಮಣಿಗ್ರೀವ ಅವರು ಯಾವ ತರ ಇವಾಗ ಇದ್ದಾರೆ, ಅವರು ಮಾನವ ಜನ್ಮದಲ್ಲಿದ್ದಾಗ ಅದು ತುಂಬಾ ಜವಾಬ್ದಾರಿಯುತವಾದ ಜನ್ಮ ಅಲ್ವಾ. ಸೊ ನಾವಿವಾಗ ಹೇಗೆ ನಮ್ದು ಆಹಾರ ವಿಹಾರ ವೇಷ ಭೂಷಣ ಹೇಗಿದೆ ಅಂತ ಯಾವ ತರ ಇರ್ಬೇಕು ಅಂತ ನಮ್ಮ ವೇದಶಾಸ್ತ್ರಗಳು ಹೇಳುತ್ತೆ. ಅದೇ ತರನೇ ನಾವು ಜೀವನವನ್ನ ಮಾಡ್ಬೇಕು. ಆದ್ರೆ ಇಲ್ಲಿ ಪ್ರಾಣಿಗಳ ತರ ಅಥವಾ ಮರಗಳ ತರ ಅವರು ನಗ್ನರಾಗಿದ್ದಾರೆ. ಅದಕ್ಕೋಸ್ಕರ ನಾರದ ಮುನಿಗಳು ಏನು ಯೋಚನೆ ಮಾಡ್ತಾರೆ, ಸರಿ ಇವರು ನಗ್ನರಾಗಿದ್ದಾರೆ, ಸೊ ನಗ್ನರಾಗಿರೋದ್ರಿಂದ ಅವರು ಅಂತಹ ದೇಹವನ್ನೇ ಅವರು ಪಡೀಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಮರಗಳಾಗ್ಲಿ ಅಂತ ಹೇಳ್ಬಿಟ್ಟು ಅವರು ಶಾಪವನ್ನ ಕೊಡ್ತಾರೆ. ಆದ್ರೆ ಇಲ್ಲಿ ಅವರಿಗೆ ವಿಶೇಷ ಅನುಗ್ರಹವನ್ನು ಅವರು ತೋರ್ತಾ ಇದ್ದಾರೆ. ಏನಂತಂದ್ರೆ ಅವರು 100 ವರ್ಷಗಳ ಕಾಲ ದೇವತೆಗಳ ಆ ಒಂದು ಲೆಕ್ಕಾಚಾರದಲ್ಲಿ 100 ವರ್ಷಗಳಾದ್ಮೇಲೆ ಅವರು ಮತ್ತೆ ಅವರು ವಾಸುದೇವನನ್ನ ಅವರು ಮುಖತಃ ಭೇಟಿ ಮಾಡ್ತಾರೆ. ಅದಾದ್ಮೇಲೆ ಅವರು ತಮ್ಮ ಆ ಒಂದು ಸ್ವಸ್ಥಾನಕ್ಕೆ ಅವರು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. 23ನೇದು ಓದಿ ಶ್ಲೋಕ.
ಅದು ಕೃಷ್ಣ ಮಾತಾಜಿ. ಅನುವಾದ ಓದಿ ಮಾತಾಜಿ. ಶುಕಮುನಿಗಳು ಮುಂದುವರಿಸಿದರು. ಹೀಗೆ ನುಡಿದು ಮಹಾದೇವರ್ಷಿಗಳಾದ ನಾರದರು ನಾರಾಯಣ ಆಶ್ರಮವೆಂಬ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು. ಇತ್ತ ನಳಕೂವರ ಮತ್ತು ಮಣಿಗ್ರೀವರು ಯಮಳ ಅರ್ಜುನ ವೃಕ್ಷಗಳಾದರು. ಹರೇ ಕೃಷ್ಣ. ಹರೇ ಕೃಷ್ಣ. ನೋಡಿ ಇಲ್ಲಿ ಎಷ್ಟು ಒಂದು ಕ್ಷಣ ಸಾಕಾಯ್ತು ಅಲ್ವಾ? ನೋಡಿ ಇಮಿಡಿಯೇಟ್ ಆಗಿ ಅವರು ಯಮಳಾರ್ಜುನ ವೃಕ್ಷಗಳಾದ್ರು. ಸೊ ಇಲ್ಲಿ ನಮ್ಗೆ ಪ್ರಭುಪಾದರು ಅರ್ಥ ಮಾಡಿಸ್ತಿದ್ರೆ ಈ ಅರ್ಜುನ ವೃಕ್ಷ ಅಂತ ಹೇಳ್ತೀವಲ್ವಾ, ಅದು ಈ ಹೃದಯ ರೋಗಕ್ಕೆ ಔಷಧಿಯನ್ನ ತಯಾರಿಸ್ಲಿಕ್ಕೆ ಆ ತೊಗಟೆಯನ್ನ ಅವರು ಉಪಯೋಗಿಸ್ತಾರಂತೆ. ಅಂದ್ರೆ ಆ ಹೃದಯ ರೋಗಕ್ಕೆ ಮದ್ದಾಗಿರುವಂತಹ ಒಂದು ಈ ವೃಕ್ಷ ಇದು. ಶ್ಲೋಕ 24 ಓದಿ ಮಾತಾಜಿ. ಮಹಾಭಕ್ತರಾದ ನಾರದರ ನುಡಿಗಳ ಸತ್ಯವನ್ನು ಈಡೇರಿಸುವುದಕ್ಕಾಗಿ ದೇವೋತ್ತಮ ಪರಮ ಪುರುಷನಾದ ಶ್ರೀಕೃಷ್ಣನು ಯಮಳ ಅರ್ಜುನ ವೃಕ್ಷಗಳು ನಿಂತಿರುವ ಸ್ಥಳಕ್ಕೆ ನಿಧಾನವಾಗಿ ಹೋದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳಲ್ವಾ. ನಮ್ಗೆ ನೋಡಿ ಭಗವದ್ಗೀತೆಯಲ್ಲಿ ನಾವ್ ಏನನ್ನ ತಿಳ್ಕೊಂಡಿದ್ವಿ, ಭಗವಂತನ ನಾವು ಒಲಿಸ್ಕೋಬೇಕಂದ್ರೆ ನಾವ್ ಏನನ್ನ ಮಾಡ್ಬೇಕು? ಭಕ್ತಿ ಮಾಡ್ಬೇಕು ಮಾತಾಜಿ. ಭಕ್ತಿ ಮಾಡ್ಬೇಕು. ಇಲ್ಲಿ ಏನಾದ್ರು ಇವ್ರು ಭಕ್ತಿ ಮಾಡಿದ್ರ ನಳಕುವರ ಮತ್ತೆ ಮಣಿಗ್ರೀವ? ಇಲ್ಲ, ಮಾಡಿಲ್ಲ ನೋಡಿ. ಆದ್ರೂ ಸಹ ಭಗವಂತನೇ ಹೋಗ್ತಾ ಇದ್ದಾನೆ ಅವ್ರಿರೋಂತಹ ಜಾಗಕ್ಕೆ ಅಲ್ವಾ? ಇದು ಹೇಗ್ ಸಾಧ್ಯ ಆಯ್ತು? ನಾರದ ಮುನಿ ಅನುಗ್ರಹ. ಭಗವಂತ ತನ್ನ ಭಕ್ತರು ಕೊಟ್ಟಿರೋ ಮಾತನ್ನ ಉಳಿಸ್ಲಿಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಅಲ್ವಾ? ಅದಕ್ಕೆ ನಮ್ಗೆ ಭಗವದ್ಗೀತೆಯಲ್ಲಿ ಕೃಷ್ಣ ಏನನ್ನ ಹೇಳ್ತಾರೆ? ನಮೇ ಭಕ್ತ ಪ್ರಣಶ್ಯತಿ, ಅದನ್ನ ನೀನು ಘೋಷಿಸು ಅರ್ಜುನ. ನನ್ನ ಭಕ್ತರು ಯಾವತ್ತೂ ಸಹ ನಾಶ ಆಗೋದಿಲ್ಲ ಅನ್ನೋದನ್ನ ನೀನು ಹೇಳು ಅರ್ಜುನ ಅಂತ ಹೇಳ್ಬಿಟ್ಟು ಅರ್ಜುನನ ಬಾಯಲ್ಲಿ ಹೇಳಿಸ್ತಾರೆ ಅಲ್ವಾ? ಇವಾಗ ಹಿರಣ್ಯಕಶಿಪವನ್ನ ಸಂಹಾರ ಮಾಡ್ಬೇಕಾದ್ರೂ ಅಷ್ಟೇನೆ ಅಲ್ವಾ? ಅಂದ್ರೆ ಬ್ರಹ್ಮ ಅಲ್ಲಿ ಅವ್ರಿಗೆ ವರವನ್ನ ಕೊಟ್ಟಿರೋದು ಹಿರಣ್ಯಕಶಿಪುವಿಗೆ. ಅದಕ್ಕೋಸ್ಕರ ಅವರು ಆ ನರಸಿಂಹನ ರೂಪದಲ್ಲಿ ಅವರು ಬರ್ತಾರೆ ಅಲ್ವಾ? ತಮ್ಮ ಭಕ್ತರ ಮಾತನ್ನ ಉಳಿಸ್ಲಿಕ್ಕೆ ಅವರು ಏನೇ ಆದ್ರೂ ಸಹ ಅವರು ಅದನ್ನ ನೆರವೇರಿಸ್ಲಿಕ್ಕೆ ಅವರು ಬರ್ತಾರೆ ಅಲ್ವಾ? ಅದಕ್ಕೋಸ್ಕರ ಇಲ್ಲೂ ಸಹ ನಾರದರು ಹೇಳಿದಾರಲ್ವಾ? ಸೊ ಅವ್ರು ಮುಂದೆ 100 ವರ್ಷಗಳಾದ್ಮೇಲೆ, ದೇವತೆಗಳ ಲೆಕ್ಕಾಚಾರದಲ್ಲಿ 100 ವರ್ಷ ಆದ್ಮೇಲೆ ನಿಮ್ಗೆ ವಾಸುದೇವ ಪ್ರತ್ಯಕ್ಷರಾಗ್ತಾರೆ ಅಂತ ಹೇಳಿರೋದಕ್ಕೋಸ್ಕರ ಈಗ ಆ ಯಮಳಾರ್ಜುನ ನಿಂತಿರುವಂತಹ ಜಾಗಕ್ಕೇನೆ ಈಗ ಆ ಪುಟ್ಟ ಬಾಲಕೃಷ್ಣ ಅವ್ರು ಇವಾಗ ಹೋಗ್ತಾ ಇದ್ದಾರೆ. ಹರೇ ಕೃಷ್ಣ. ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಅನುವಾದ. ಈ ಇಬ್ಬರು ತರುಣರು ಮಹಾಶ್ರೀಮಂತನಾದ ಕುಬೇರನ ಪುತ್ರರಾದರೂ ನನಗೂ ಅವರಿಗೂ ಏನು ಸಂಬಂಧವಿಲ್ಲ. ಆದರೂ ಕೂಡ ದೇವರ್ಷಿ ನಾರದರು ನನ್ನ ಅತ್ಯಂತ ಪ್ರೀತಿಯ ಆಪ್ತರಾದ ಭಕ್ತರು. ಆದುದರಿಂದ ಈ ಇಬ್ಬರ ಎದುರಿಗೂ ನಾನು ಮುಖಾಮುಖಿಯಾಗಿ ಬರಬೇಕೆಂದು ನಾರದು ಅಪೇಕ್ಷಿಸಿರುವುದರಿಂದ ಇವರ ಬಿಡುಗಡೆಗಾಗಿ ನಾನು ಹಾಗೆ ಮಾಡಬೇಕು. ಎಷ್ಟು ಕರುಣಾಮಯಿ ಅಲ್ವಾ? ಅದಕ್ಕೆ ನಮ್ಗೆ ಇವಾಗ ಸಾಧು ಸಂಘದಲ್ಲಿ ಇರ್ಬೇಕು, ಸಂಪರ್ಕದಲ್ಲಿ ಇರ್ಬೇಕು ಅಲ್ವಾ? ನಾವ್ ಈ ಭಕ್ತಿಯಲ್ಲಿ ಮುಂದುವರ್ಕೊಂಡು ಹೋಗ್ಬೇಕಂತಂದ್ರೆ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ ಅಲ್ವಾ? ಆ ಸಾಧು ಸಂಘ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಇವಾಗ ನಾರದರು ಅಷ್ಟೇ ಅಲ್ವಾ? ಅವರು ದಾಸಿಪುತ್ರನಾದಾಗ 4 ತಿಂಗಳ ಕಾಲ ಆ ಸಮಯದಲ್ಲಿ ಅವರು ಆ ವೇದಾಂತಿಗಳನ್ನ ಅವರ ಸಂಪರ್ಕದಲ್ಲಿ ಇದ್ದಿದ್ದಕ್ಕೆ ಏನಾಯ್ತು ನೋಡಿ, ನಾರದರಾಗ್ಬಿಡ್ತಾರೆ ಅವರು ಅಲ್ವಾ? ಅದು ನಾವು ತುಂಬಾ ಇಲ್ಲಿ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು. ಸೊ ಇವಾಗ ನಾರದರು ಇಷ್ಟಪಟ್ಟಿರೋದ್ರಿಂದನೇ ಇಲ್ಲಿ ಭಗವಂತ ಅವರಿಬ್ರು ಎದುರುಗಡೆ ಮುಖಾಮುಖಿಯಾಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಈಗ ಅವರು ಇಚ್ಛೆ ಪಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಒಂದು ದಾಮೋದರ ಲೀಲೆಯ ಒಂದು ಸಂದರ್ಭವನ್ನ ಅವರು ನಿಯೋಜಿಸಿದ್ದಾರೆ. ಶ್ಲೋಕ 26 ಓದಿ ಮಾತು ಪ್ರಭುಜಿ. ಅನುವಾದ. ಹೀಗೆ ನುಡಿದು ಕೂಡಲೇ ಕೃಷ್ಣನು ಯಮಳ ಅರ್ಜುನ ವೃಕ್ಷಗಳ ನಡುವೆ ಪ್ರವೇಶಿಸಿದ. ಆಗ ಅವನನ್ನು ಕಟ್ಟಿ ಹಾಕಲಾಗಿದ್ದ ದೊಡ್ಡ ಒರಳು ಅಡ್ಡಲಾಗಿ ಬಿದ್ದು ಅವೆರಡರ ನಡುವೆ ಸಿಕ್ಕಿ ಹಾಕಿಕೊಂಡಿತ್ತು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಅಲ್ವಾ? ಸೊ ಇವಾಗ ಕೃಷ್ಣನನ್ನ ಅಮ್ಮ ಕಟ್ಟಾಕಿದ್ದಾರೆ. ಆ ದಾಮೋದರ ಲೀಲೆಯಲ್ಲಿ ಏನಾಗಿದೆ, ಸೊ ಜಗದೊಡೆಯ ಕೃಷ್ಣನನ್ನ ಯಶೋಧ ಮಾತೆ ಪ್ರೀತಿ ಎಂಬ ಒಂದು ಹಗ್ಗದಿಂದ ಅವರು ಕಟ್ ಹಾಕಿದ್ದಾರೆ. ಸೊ ಕೃಷ್ಣ ಏನ್ ಮಾಡ್ತಾರೆ, ಯಶೋಧ ಮಾತೆ ಅವರು ಹೊರಟ ಮೇಲೆ ಅವ್ರು ಇವಾಗ ಅದನ್ನ ಏನು ಕೆಳಗಡೆ ಬೀಳೋ ತರ ಮಾಡ್ಬಿಟ್ಟು ಅವ್ರು ಇವಾಗ ದೇಗಾಡ್ಕೊಂಡು ಅರ್ಜುನ ವೃಕ್ಷಗಳಿರುವಂತಹ 2 ಅದು ಟ್ವಿನ್ ಟ್ರೀಸ್ ಅಲ್ಲಿ ಇಬ್ರು ಅಲ್ವಾ, 2 ಅರ್ಜುನ ವೃಕ್ಷಗಳಿರುತ್ತೆ. ಅದ್ರ ಮಧ್ಯೆ ಒಂದ್ ಸ್ವಲ್ಪನೇ ಸ್ಥಳ ಇರೋದು. ಅದ್ರ ಮಧ್ಯೆ ಇವಾಗ ಕೃಷ್ಣ ಅವರು ದೇಗ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಆದ್ರೆ ಅವರಿವಾಗ ಹೊರಳಿಗೆ ಕಟ್ ಹಾಕಿದ್ದಾರೆ. ಆ ಹೊರಳು ಬರ್ತಾ ಇಲ್ಲ ಅಲ್ವಾ? ಇವಾಗ ಆ ತರ ಒಂದು ಅದು 2 ಅಡ್ಡಲಾಗಿ ಬಿದ್ದಿದೆ. ಆ ಹೊರಳು, ದೊಡ್ಡ ಹೊರಳು ಅಡ್ಡಲಾಗಿ ಬಿದ್ದಿದೆ. ಸೊ ಅದಕ್ಕೋಸ್ಕರ ಇವಾಗ ಆ 2 ಮರಗಳ ನಡುವೆ ಅದು ಸಿಕ್ಕಾಕೊಂಡ್ಬಿಟ್ಟಿದೆ. ಹರೇ ಕೃಷ್ಣ. 27ನೇದು ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಓದಿ ಮಾತಾಜಿ.
ಕೃಷ್ಣನ ಹೊಟ್ಟೆಗೆ ಕಟ್ಟಿ ಹಾಕಿದ್ದ ದೊಡ್ಡ ಮರದ ಒರಳನ್ನು ಮಹಾಬಲದಿಂದ ಎಳೆಯುತ್ತಾ ಅವನು ಆ ಎರಡು ಮರಗಳನ್ನು ಬುಡಮೇಲು ಮಾಡಿದನು. ಪರಮಪುರುಷನ ಮಹಾ ಶಕ್ತಿ ಎದುರು ಆ ಎರಡು ಮರಗಳು ಕಾಂಡಗಳು, ರೆಂಬೆ, ಕೊಂಬೆಗಳು ಹಾಗೂ ಎಲೆಗಳು ತೀವ್ರವಾಗಿ ಕಂಪಿಸುತ್ತಾ ಭಯಂಕರ ಶಬ್ದ ಮಾಡುತ್ತಾ ನೆಲಕ್ಕೆ ಉರುಳಿ. ರೇಷ್ಮೆ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ನಮ್ಗೆ ಇದರಿಂದ ಏನ್ ಅರ್ಥ ಆಗತ್ತೆ? ಇಲ್ಲಿ ಏನು ನಾವು ನೋಡ್ತಾ ಇದೀವಿ ಈ ಸಂದರ್ಭದಿಂದ ನಮ್ಗೆ ಏನ್ ಅರ್ಥ ಆಗತ್ತೆ? ಹರೇ ಕೃಷ್ಣ. ಇವಾಗ ಕೃಷ್ಣ ಏನ್ ಮಾಡಿದ್ದಾರೆ? ಇವಾಗ ಅವರು ಆ ಮರದ ಒರಳನ್ನ ಮಹಾಬಲದಿಂದ ಎಳೆದು ಆ ಎರಡು ಮರಗಳನ್ನ ಬುಡಮೇಲು ಮಾಡ್ಬಿಟ್ಟಿದ್ದಾರೆ ಅಲ್ವಾ? ಸೊ ಇವಾಗ ಎರಡೂ ಮರಗಳು ಸಹ ಅದು ಭಯಂಕರ ಶಬ್ದ ಮಾಡ್ತಾ ಅದು ನೆಲಕ್ಕೆ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತಾ ಇದೆ? ಹರೇ ಕೃಷ್ಣ. ಭಗವಂತ ಭಕ್ತರಿಗೋಸ್ಕರ ಏನೆಲ್ಲ ಲೀಲೆ ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ ಮಾತಾಜಿ. ನೋಡಿ ಭಗವಂತ ಅವ್ರಿವಾಗ ನಮ್ಗೇನ್ ಅನ್ಸುತ್ತೆ? ಒಂದ್ ಪುಟ್ಟ ಬಾಲಕ ಅಂತ ಪಾಪದಿಂದ ಅವರಿಬ್ಬರನ್ನು ಆ ಭಗವಂತ ಯಾವುದೇ ಒಂದು ಮಾಡ್ಲಿಕ್ಕೋಸ್ಕರ ರೂಪದಲ್ಲಿ ಇರ್ಲಿ, ಅವರು ಒಂದು ಚಿಕ್ಕ ಬಾಲಕನಾಗಿದ್ರು ಸಹ ಅವರು ಭಗವಂತನೇ ಅಲ್ವಾ? ಇದು ಅತಿ ಮಾನುಷವಾದಂತಹ ಒಂದು ಕೆಲಸ ಅಲ್ವಾ? ಇದು ಸಾಮಾನ್ಯವಾದ ಮಗುವಿಗೆ ಈ ತರ ಮಾಡ್ಲಿಕ್ಕೆ ಆಗತ್ತಾ? ಅಷ್ಟು ಅಲ್ವಾ? ಅದು ಏನು ಕೆಳಗಡೆ ಅಂದ್ರೆ ಬುಡ ಮೇಲ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ. ದೇವೋತ್ತಮ ಪರಮ ಪುರುಷನಿಗೆ ಸಾಧ್ಯ. ಅವ್ರು ಯಾವುದೇ ಒಂದು ರೂಪದಲ್ಲಿ ಇರ್ಲಿ, ಅವರು ಮಗುವಿನ ಬಾಲಕನ ರೂಪದಲ್ಲಿ ಇದ್ರು ಸಹ ಅವರು ಭಗವಂತ ಅನ್ನೋದನ್ನ ನಾವ್ ಇದರಿಂದ ನಾವ್ ಅರ್ಥ ಮಾಡ್ಕೋಬಹುದು. ಹರೇ ಕೃಷ್ಣ. ಇದನ್ನ ಓದಿ. ಅನುವಾದ. ಅನ್ಯಂತರ ಆ ಎರಡು ಅರ್ಜುನ ವೃಕ್ಷಗಳು ಬಿದ್ದ ಸ್ಥಳದಲ್ಲಿಯೇ ಅಗ್ನಿಯೇ ಸಕಾರ ರೂಪ ತಳೆದತ್ತಿದ ಇಬ್ಬರು ಪರಿಪೂರ್ಣರಾದ ಮಹಾಪುರುಷರು ಆ ಎರಡು ಮರಗಳಿಂದ ಹೊರಬಂದರು. ಅವರ ಸೌಂದರ್ಯ ದೀಪ್ತಿಯು ಎಲ್ಲಾ ದಿಕ್ಕುಗಳನ್ನು ಬೆಳಗುತ್ತಿತ್ತು. ಅವರು ತಲೆಬಾಗಿ ಕೃಷ್ಣನಿಗೆ ವಂದಿಸಿದರು, ಕೈ ಮುಗಿದುಕೊಂಡು ಹೀಗೆ ನುಡಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳಲ್ವಾ? ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಇವಾಗ ನೋಡಿ, ಇವಾಗ ಆ ಎರಡು ಅರ್ಜುನ ವೃಕ್ಷಗಳು ಬಿದ್ದ ಸ್ಥಳದಲ್ಲಿ ಯಾರು ಬರ್ತಾರೆ? ಈಗ ಇಬ್ರು ಮಹಾಪುರುಷರು ಬರ್ತಾರೆ. ಎಷ್ಟು ಅವರು ಪ್ರಭೆಯಿಂದ ಅವ್ರು ಇರ್ತಾರೆ ಅಂದ್ರೆ ಅಗ್ನಿನೇ ಅಲ್ಲಿ ಕಾಣಿಸ್ತಿದೇನೋ, ಅಗ್ನಿಯ ಸಾಕಾರ ರೂಪ ಪಡ್ಕೊಂಡಿರೋರು ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ಎರಡು ಮರಗಳಿಂದ ಅವರು ಹೊರಗಡೆ ಬರ್ತಾರೆ. ಅವರ ಸೌಂದರ್ಯ ಎಲ್ಲ ದಿಕ್ಕುಗಳನ್ನು ಬೆಳಗ್ತಾ ಇದೆ. ಅವ್ರು ಏನ್ ಮಾಡ್ತಾರೆ? ಈಗ ಅವರಿಬ್ರು ಭಗವಂತನಿಗೆ ಅವರು ತಲೆಬಾಗಿ ಅವ್ರು ಇವಾಗ ಕೈ ಮುಗಿದ್ಕೊಂಡು ಈಗ ಅವರು ಈಗ ಪ್ರಾರ್ಥನೆಗಳನ್ನ ಮಾಡ್ತಾರೆ. ಇವಾಗ ಶ್ಲೋಕ 29 ಈಗ 10 ಪ್ರಾರ್ಥನೆಗಳು, ಈಗ ನಳಕುವರ ಮತ್ತೆ ಮಣಿಗ್ರೀವ ಹೇಳುವಂತಹ ಪ್ರಾರ್ಥನೆಗಳು. ನಮ್ಗೆ ಈ ಒಂದು ಶ್ಲೋಕದಿಂದ ನಮ್ಗೆ ಇದರ ಅನುವಾದದಿಂದ ನಮ್ಗೆ ಏನ್ ಅರ್ಥ ಆಗ್ತಿದೆ? ಇಲ್ಲೇನ್ ಅರ್ಥ ಮಾಡ್ಕೋಬಹುದು ನಾವು? ಹರೇ ಕೃಷ್ಣ. ಕೃಷ್ಣ ಇವಾಗ ಯಾವ ಸ್ಥಿತಿಯಲ್ಲಿ ಇದ್ರು? ಕೃಷ್ಣ ಇವಾಗ ಕಟ್ ಹಾಕೊಂಡಿದ್ದಾರೆ ಅಲ್ವಾ? ಅವ್ರನ್ನ ಇವಾಗ ಕಟ್ ಹಾಕಿದಾಳೆ ಒರಳಿಗೆ. ಇವಾಗ ನಾವೇ ಬಂಧನಕ್ಕೆ ಒಳಗಾದಾಗ ನಾವು ಬೇರೆಯವ್ರನ್ನ ನಾವು ಬಂಧನದಿಂದ ಬಿಡಿಸ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಆಗಲ್ಲ. ಇಲ್ಲ. ಆದ್ರೆ ನೋಡಿ ಭಗವಂತ ಇಲ್ಲಿ ದೇವೋತ್ತಮ ಅರ್ಥ ಆಗ್ತಾ ಇದೆ ಅಲ್ವಾ? ಅವ್ರು ಇವಾಗ ಯಾವುದೇ ಒಂದು ಸ್ಥಿತಿಯಲ್ಲಿ ಇದ್ರು ಸಹ ನೋಡಿ, ಇವಾಗ ಬೇರೆಯವ್ರನ್ನ ಅವರು ಬಂಧನದಿಂದ ಅವರು ಬಿಡುಗಡೆಗೊಳಿಸಿದ್ರು. ಆ ಒಂದು ಮರದಲ್ಲಿ ಬಂಧನಕ್ಕೆ ಒಳಗಾಗಿರುವಂತಹ ನಳಕುವರ ಮತ್ತೆ ಮಣಿಗ್ರೀವರನ್ನ ಅವರು ಬಂಧನದಿಂದ ಅವರು ಮುಕ್ತಿ ಮಾಡಿದ್ರು. ಆದ್ರೆ ಭಗವಂತ ಅವ್ರು ಇವಾಗ ಬಂಧನದಲ್ಲಿ ಇದ್ದಾರೆ ಅಲ್ವಾ? ನೋಡಿ, ಅದು ಯಾವ್ದು ಅವ್ರಿಗೆ ಯಾವ್ದ್ರಿಂದನೂ ಅವರು ಏನ್ ಹೇಳ್ತಾರೆ ಅದರಿಂದ ಬಾಧಿತರಾಗೋದಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ ಅಲ್ವಾ? ಅವ್ರು ಇವಾಗ ನಾವ್ ಏನ್ ಹೇಳ್ತೀವಿ, ಅವ್ರು ನಿರ್ಗುಣ, ಅವರು ಸತ್ವ ರಜೋ ತಮೋ ಗುಣ ಯಾವ್ದ್ರಿಂದನೂ ಅವ್ರು ಬಂಧಿತರಾಗೋದಿಲ್ಲ ಅಂತ ಹೇಳ್ಬಿಟ್ಟು ಈಗ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವ್ರು ಬಂಧನಕ್ಕೆ ಒಳಗಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಅಲ್ವಾ? ಯಶೋಧ ಮಾತೆಗೋಸ್ಕರ ಅವ್ರು ಬಂಧನಕ್ಕೆ ಒಳಗಾದ್ರು, ಆದ್ರೆ ಅವ್ರನ್ನ ಯಾರನ್ನೂ ಸಹ ಬಂಧನಕ್ಕೆ ಒಳಗಾಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಬಂಧನದಲ್ಲಿ ಇರುವಂತಹ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಅವರು ಬಿಡುಗಡೆಗೊಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಬಂಧನದಿಂದ ಮುಕ್ತರನ್ನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಶ್ಲೋಕ 29 ಇಲ್ಲಿಂದ ನಮ್ಗೆ ಈ ನಳಕುವರ ಮತ್ತೆ ಮಣಿಗ್ರೀವ ಅವರ ಏನು ಪ್ರಾರ್ಥನೆಗಳು ಶುರುವಾಗುತ್ತೆ. ಇದೊಂದನ್ನ ಹೇಳ್ಬಿಟ್ಟು ನಾವು ಮುಗಿಸೋಣಂತೆ. ಹರೇ ಕೃಷ್ಣ. ಶ್ಲೋಕ 29. ಕೃಷ್ಣ ಕೃಷ್ಣ ಮಹಾಯೋಗಿ ಸ್ತ್ವಮ್ಮಾದ್ಯ ಪುರುಷಃ ಪರಃ ವ್ಯಕ್ತ್ಯ ಅವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣ ವಿದುಃ. ಕೃಷ್ಣ ಕೃಷ್ಣ ಮಹಾಯೋಗಿ ಯೋಗಿ ತ್ವಮ್ಮಾದ್ಯ ಪುರುಷಃ ಪರಃ ವ್ಯಕ್ತ ಅವ್ಯಕ್ತಂ ಇದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣ ವಿದುಃ. ಕೃಷ್ಣ ಕೃಷ್ಣ ಮಹಾಯೋಗಿ ತ್ವಮ್ಮಾದ್ಯ ಪುರುಷಃ ಪರಃ ವ್ಯಕ್ತ್ಯಾವ್ಯಕ್ತಮಿದಂ ವಿಶ್ವಂ
ರೂಪಂ ತೇ ಬ್ರಾಹ್ಮಣಾ ವಿದುಃ ಕೃಷ್ಣ ಕೃಷ್ಣ ಮಹಾಯೋಗಿನ್ ತ್ವಂ ಆದ್ಯಃ ಪುರುಷಃ ಪರಃ ಯಾ ವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣಾ ವಿದುಃ. ಹರೇ ಕೃಷ್ಣ. ಸಮ್ಮೇಳನದಲ್ಲಿರೋದ್ರಿಂದ ಯಾರಾದ್ರೂ ಒಬ್ರು ಒಂದ್ಸತಿ ಶ್ಲೋಕ ಓದ್ಬಿಟ್ಟು ಇದು ವರ್ಡ್ ಟು ವರ್ಡ್ ಮೀನಿಂಗ್ ಅನ್ನ ಓದಿ. ಓದಿ ಯೋಗಿನ್ ತ್ವಮಾದ್ಯ ಪುರುಷಃ ಪರಃ ವ್ಯಕ್ತಮಿದಂ ವಿಶ್ವಂ ರೂಪಂ ತೇ ಬ್ರಾಹ್ಮಣ ವಿದುಃ. ಕೃಷ್ಣ ಕೃಷ್ಣ ಹೇ ಕೃಷ್ಣ ಶ್ರೀಕೃಷ್ಣನೇ, ಹೇ ಶ್ರೀಕೃಷ್ಣನೇ, ಮಹಾಯೋಗಿನ್ ಯೋಗಿಗಳ ಒಡೆಯನೇ, ತ್ವಂ ನೀನು ಉತ್ಕರ್ಷ ವ್ಯಕ್ತಿತ್ವವುಳ್ಳವನೇ, ಆದ್ಯಃ ಪ್ರತಿಯೊಂದರ ಮೂಲ ಕಾರಣ, ಪುರುಷಃ ಪರಮಪುರುಷ, ಪರಃ ಭೌತಿಕ ಸೃಷ್ಟಿಗೆ ಅತೀತ, ವ್ಯಕ್ತ ಅವ್ಯಕ್ತಂ ಈ ಭೌತಿಕ ವಿಶ್ವಾಭಿವ್ಯಕ್ತಿಯು ಕಾರಣ ಮತ್ತು ಪರಿಣಾಮ ಅಥವಾ ಸ್ಥೂಲ ಮತ್ತು ಸೂಕ್ಷ್ಮ ರೂಪಗಳನ್ನು ಒಳಗೊಂಡ ಇದಂ ಈ ವಿಶ್ವಂ ಪೂರ್ಣ ಜಗತ್ತು ರೂಪಂ ಆಕಾರವನ್ನು ತೇ ನಿನ್ನ ಬ್ರಾಹ್ಮಣ ವಿದ್ವಾಂಸರಾದ ಬ್ರಾಹ್ಮಣರು ವಿದುಹು ತಿಳಿಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಯಾರಾದ್ರೂ ಅನುವಾದ ಓದಿ. ಅನುವಾದ. ಕೃಷ್ಣ ಪ್ರಭುವೇ, ನಿನ್ನ ಯೋಗ ಸಂಪತ್ತು ಅಚಿಂತ್ಯವಾದುದು. ನೀನೇ ಪರಮ ಆದ್ಯ ಪುರುಷ, ಸಾಮೀಪ್ಯ ಮತ್ತು ದೂರಗಳಿಗೆ ಅಂತಿಮ ಕಾರಣ. ನೀನು ಈ ಲೌಕಿಕ ಸೃಷ್ಟಿಗೆ ಅತೀತನಾಗಿದ್ದೀಯೆ. ವಿದ್ವಾಂಸರಾದ ಬ್ರಾಹ್ಮಣರು ಪ್ರತಿಯೊಂದು ನೀನೇ ಆಗಿರುವೆ ಮತ್ತು ಈ ಬ್ರಹ್ಮಾಂಡದ ಅಭಿವ್ಯಕ್ತಿಯು ತನ್ನೆಲ್ಲ ಜಡ ಮತ್ತು ಸೂಕ್ಷ್ಮ ಅಂಶಗಳಲ್ಲಿ ನಿನ್ನ ರೂಪವೇ ಆಗಿದೆ ಎಂದು ಅರಿತಿದ್ದಾರೆ. ಸರ್ವಂ ಕಲ್ಪಿದಂ ಬ್ರಹ್ಮ ಎಂಬ ವೈದಿಕ ಹೇಳಿಕೆಯ ಆಧಾರದಿಂದ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಲ್ವಾ, ಇಲ್ಲಿ ನಮ್ಗೆ ಈ ಶ್ಲೋಕವನ್ನ ನಾವು ನೋಡಿದ್ರೆ ಚತುಶ್ಲೋಕಿ ಭಾಗವತ ಅಂತ ನಾವೇನ್ ಹೇಳ್ತೀವೋ ಅದ್ರಲ್ಲಿ ಏನನ್ನ ಹೇಳಿದಾರೋ ಅದನ್ನ ನೋಡಿ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ನಾವ್ ಇಲ್ಲಿ ಇಮ್ಯಾಜಿನ್ ಮಾಡ್ಕೊಂಡ್ರೆ ನಳಕುಬೇರ ಮತ್ತೆ ಮಣಿಗ್ರೀವ ಅವರಿಗೆ ನಾರದ್ರಿಗೂ ಸಹ ಒಂದ್ ಸ್ವಲ್ಪ ಗೌರವನ ಕೊಡ್ಬೇಕು ಅಂತ ಒಂದು ಪ್ರಜ್ಞೆನೂ ಸಹ ಅವ್ರಿಗೆ ಇಲ್ಲ ಅಲ್ವಾ. ಆದ್ರೆ ನೋಡಿ ಈಗ ಅವರು ಆ ನಾರದರ ಅನುಗ್ರಹದಿಂದ ಈಗ ನೋಡಿ ಅವ್ರಿಗೆ ಎಷ್ಟು ಜ್ಞಾನ ಬಂದಿದೆ ಅಂದ್ರೆ ಅವ್ರು ಇವಾಗ ಕೃಷ್ಣನನ್ನ ನೋಡಿ ಅವರ ಒಂದು ಗುಣಗಾನ ಮಾಡ್ತಾ ಇದ್ದಾರೆ ಅಲ್ವಾ. ಆ ಕೃಷ್ಣನ ಆ ಒಂದು ಸರ್ವಶಕ್ತಿತ್ವವನ್ನ ಹೇಳ್ತಾ ಇದ್ದಾರೆ, ಮತ್ತೆ ಅವರ ಸಂಪತ್ತಿನ ಕುರಿತಾಗಿ ಹೇಳ್ತಾ ಇದ್ದಾರೆ, ಮತ್ತೆ ಭಗವಂತನೇ ಆದಿ ಪುರುಷ ಅಂತ ಹೇಳ್ಬಿಟ್ಟು ಅವರು ಅರ್ಥ ಮಾಡ್ಕೋತಾ ಇದ್ದಾರೆ. ಎಲ್ಲದಕ್ಕೂ ಸಕಲ ಕಾರಣಗಳಿಗೆ ಕೃಷ್ಣನೇ ಕಾರಣ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಂತ ಶಕ್ತಿ ನೋಡಿ ಈಗ ಆ ನಳಕುವರ ಮತ್ತೆ ಮಣಿಗ್ರೀವರಿಗೆ ಬಂದಿದೆ. ಅವರು ಈ ತರ ಭಗವಂತನನ್ನ ಕುರಿತು ಸ್ತುತಿಯನ್ನ ಅವರು ಮಾಡ್ತಾ ಇದ್ದಾರೆ. ಸೊ ಭಾವಾರ್ಥದಲ್ಲಿ ಪ್ರಭುಪಾದರು ಏನನ್ನ ಹೇಳ್ತಾ ಇದ್ದಾರೆ. ಭಾವಾರ್ಥ ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದರಿಗೆ ಜಯವಾಗಲಿ. ನಳಕುವರ ಮತ್ತು ಮಣಿಗ್ರೀವರೆಂಬ ಈ ಇಬ್ಬರು ದೇವತೆಗಳು ತಮ್ಮ ಹಿಂದಿನಿಂದ ಬಂದ ನೆನಪಿನಿಂದಾಗಿ ನಾರದರ ಅನುಗ್ರಹದಿಂದ ಕೃಷ್ಣನ ಪಾರಮ್ಯವನ್ನು ಅರಿತುಕೊಳ್ಳಬಲ್ಲವರಾಗಿದ್ದರು. ನೋಡಿ ಈಗ ಅವ್ರಿಗೆ ಕೃಷ್ಣನನ್ನ ಅರ್ಥಕೋಬೇಕಂದ್ರೆ ಸಾಮಾನ್ಯ ಅಲ್ಲ ಅಲ್ವಾ. ಎಷ್ಟು ಭಕ್ತಿಯನ್ನ ಮಾಡಿದ್ರೇನೆ ಅರ್ಥ ಆಗೋದಿಲ್ಲ. ಕೃಷ್ಣನೇ ನಮ್ಗೆ ಅರ್ಥ ಮಾಡಿಸ್ಬೇಕು ಅಲ್ವಾ. ಅವ್ರ ಬಗ್ಗೆ ಅದನ್ನೇ ನಾವು ತಿಳ್ಕೊಂಡಿರೋದು. ನಾವು ಜಸ್ಟ್ ಪ್ರಯತ್ನ ಪಡ್ಬೇಕು ಅಷ್ಟೇನೆ. ಆದ್ರೆ ಅರ್ಥ ಮಾಡಿಸ್ಬೇಕಂದ್ರೆ ಕೃಷ್ಣನಿಂದನೇ ಸಾಧ್ಯ. ಆದ್ರೆ ಅಂತಹ ಒಂದು ಸ್ಥಿತಿ ಇದ್ದಾಗ ಇಲ್ಲಿ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗಿರೋದು ನಾರದರ ಕೃಪೆಯಿಂದ, ನಾರದ ಮುನಿಗಳ ಆಶೀರ್ವಾದದಿಂದ. ಹೀಗೆ ನಾವು ಉದ್ಧಾರವಾಗಬೇಕೆಂಬುದು ಎಲ್ಲ ನಿನ್ನ ಯೋಜನೆ. ನೋಡಿ ಈಗ ಭಗವಂತನ ಎಷ್ಟು ಕರುಣಾಮಯಿ ಅಂತ ಅವ್ರು ಅರ್ಥ ಮಾಡ್ಕೋತಾ ಇದ್ದಾರೆ. ಈಗ ಅವರಿಬ್ರು ಉದ್ಧಾರ ಆಗ್ಬೇಕು ಅನ್ನೋದು ಭಗವಂತನ ಯೋಜನೆ. ನಾರದರು ಈಗ ಒಂದು ನಿಮಿತ್ತ ಮಾತ್ರ ಆಗಿದ್ದಾರೆ, ಒಂದು ಸಾಧನವಾಗಿದ್ದಾರೆ ಈಗ ಇಲ್ಲಿ. ಆದುದರಿಂದ ನೀನೇ ಪರಮಯೋಗಿ, ಭೂತ ವರ್ತಮಾನ ಮತ್ತು ಭವಿಷ್ಯದ ಪ್ರತಿಯೊಂದು ನಿನಗೆ ಗೊತ್ತು. ನಿನ್ನ ಯೋಜನೆಯು ಎಷ್ಟು ಸೊಗಸಾಗಿದೆ. ನಾವು ಇಲ್ಲಿ ಯಮಳ ಅರ್ಜುನ ವೃಕ್ಷಗಳಾಗಿ ನಿಂತಿದ್ದರೂ ನೀನು ನಮ್ಮನ್ನು ಉದ್ಧಾರ ಮಾಡಲು ಪುಟ್ಟ ಬಾಲಕನಾಗಿ ಆವಿರ್ಭವಿಸಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ನಿನಗೆಲ್ಲ ಗೊತ್ತು ನೀನು ಅಲ್ವಾ, ತ್ರಿಕಾಲ ಜ್ಞಾನಿ ನೀನು. ಭೂತ ಭವಿಷ್ಯತ್ತು ವರ್ತಮಾನ ಎಲ್ಲವೂ ನಿನಗೆ ಗೊತ್ತಿದೆ. ಸೊ ಇವಾಗ ನಿನ್ನ ಯೋಜನೆ ನೋಡಿ ಎಷ್ಟು ಸೊಗಸಾಗಿದೆ ಅಂದ್ರೆ ನಾವಿಲ್ಲಿ ಒಂದು ವೃಕ್ಷಗಳಾಗಿ ನಿಂತಿದೀವಿ, ನಮ್ಮನ್ನ ಉದ್ಧಾರ ಮಾಡ್ಲಿಕ್ಕೆ ನೀನು ಒಬ್ಬ ಪುಟ್ಟ ಬಾಲಕನಾಗಿ ನೀನು ಬಂದಿದ್ಯಾ. ಇದೆಲ್ಲ ನಿನ್ನ ಅಚಿಂತ್ಯವಾದ ವ್ಯವಸ್ಥೆ. ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ನಮ್ಮ ಒಂದು ಈ ಚಿಕ್ಕ ಮೆದುಳಿನಿಂದ ನಾವು ಈ ಭಗವಂತನನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಇದೆಲ್ಲ ನಿನ್ನ ವ್ಯವಸ್ಥೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ರೆ, ನೀನು ಪರಮ ಪುರುಷನಾದ್ರಿಂದ ಪ್ರತಿಯೊಂದನ್ನು ಮಾಡಬಲ್ಲೆ. ಇದು ಎಲ್ಲರಿಗೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಭಗವಂತನಿಗೆ ಮಾತ್ರನೇ ಸಾಧ್ಯ. ಅದಕ್ಕೆ ಇಲ್ಲಿ ಏನನ್ನ ಹೇಳ್ತಾರೆ, ಪರಮ ಪುರುಷ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಈಗ ಅವರು ಭಗವಂತನನ್ನ ಅಂದ್ರೆ ಕೃಷ್ಣನನ್ನ ಅವರು ಒಪ್ಕೋತಾ ಇದ್ದಾರೆ. ಸೊ ಇಲ್ಲಿಗೆ ನಾನು ಇವತ್ತಿನ ಕ್ಲಾಸ್ನ ನಿಲ್ಲಿಸ್ತಾ ಇದ್ದೀನಿ.
ಸೊ ಶ್ರೀಮದ್ ಭಾಗವತ ಗ್ರಂಥ ಮಹಾರಾಜ್ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ, ಶಿಲ ಗುರುದೇವ್ ಕಿ ಜೈ. ಇಲ್ಲಿ ನೆರೆದಿರುವ ಅನಂತ ಕೋಟಿ ವೈಷ್ಣವ ಭಕ್ತರೊಂದು ಕಿ ಜೈ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಬೇವಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಧನ್ಯವಾದ ಮಾತಾಜಿ, ಧನ್ಯವಾದಗಳು ಎಲ್ಲರಿಗೂ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು. ಹರೇ ಕೃಷ್ಣ. ಕ್ಲಾಸನ್ನ ಎಂಡ್ ಮಾಡ್ತಾ ಇದ್ದೀನಿ. ಹರೇ ಕೃಷ್ಣ.